ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಗೌಡರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಸ್ಪೆಷಲಿ ಕಳೆದ 50 ವರ್ಷದ ಹಿಂದೆ ಆ್ಯಂಡ್ ಇವತ್ತಿನ ಈ ರಾತ್ರಿ, ಕಳೆದ 50 ವರ್ಷದ ಹಿಂದೆ ಈ ರಾತ್ರಿ ಯಾವ ಮಟ್ಟಕ್ಕೆ ಇತ್ತು ಅಂತ ಹೇಳಿದರೆ, ಭಾರತೀಯರೆಲ್ಲರೂ ಕೂಡ ಕಗ್ಗತ್ತಲಲ್ಲಿ ಕಾಮನ್ ಮ್ಯಾನ್ಗಳಾದಂತಹ ಸಮಯ ಅದು. ಅರ್ಧ ಶತಮಾನದ ಹಿಂದೆ 21 ತಿಂಗಳುಗಳ ಕಾಲ ದೇಶಕ್ಕೆ ಎದುರಾದಂತಹ ಗಂಡಾಂತರದ ಮೆಲುಕನ್ನು ಹಾಕುವಂತಹ ಸಮಯ ಇದು. ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳನ್ನು ಒಂದೊಂದಾಗಿ ಬಿಚ್ಚಿಡುವಂತಹ ಸಂದರ್ಭ ಇದು. 1975ರಲ್ಲಿ ಇಡೀ ದೇಶದ ಜನರ ಬಾಯಿ ಮುಚ್ಚಿಸಿದ್ದ ತುರ್ತು ಪರಿಸ್ಥಿತಿಗೆ ಇವತ್ತು 50 ವರ್ಷಗಳು ಸಂದಿದೆ. ಎಮರ್ಜೆನ್ಸಿ 50, ಎಮರ್ಜೆನ್ಸಿಗೆ 50 ವರ್ಷ. ಈ ದೇಶಕ್ಕೆ ಎಮರ್ಜೆನ್ಸಿಯ ಅವಶ್ಯಕತೆ ಏನಿತ್ತು, ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆ ಹಲವರಿಗಿದೆ. ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿ ಫಕ್ರುದ್ದೀನ್ ಆಲಿ ಅಹ್ಮದ್ರಿಂದ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಗಿತ್ತು. ಒಂಥರ ರಬ್ಬರ್ ಸ್ಟ್ಯಾಂಪ್ ಥರ ಆಗಿನ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಅಂಡರಲ್ಲಿದ್ದಂಥದ್ದು. ಸೊ ಫಕ್ರುದ್ದೀನ್ ಆಲಿ ಅಹ್ಮದ್ ಅವರು ಇಂದಿರಾ ಗಾಂಧಿಯವರ ಮಾತಿನಂತೆ ಆ ಒಂದು ನಿರ್ಧಾರಕ್ಕೆ ಬರ್ತಾರೆ. ರಾತ್ರೋರಾತ್ರಿ 25 ಜೂನ್ 1975ರಿಂದ ಮಾರ್ಚ್ 21, 1977 ತನಕ ಸುಮಾರು 21 ತಿಂಗಳುಗಳ ಕಾಲ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಯಾವೊಬ್ಬ ಕೂಡ ಮಾತಾಡುವಂಗಿಲ್ಲ, ಯಾವುದೇ ನಿರ್ಧಾರ ಕೈಗೊಳ್ಳುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ, ಏನೂ ಇಲ್ಲ. ಅವರು ಹೇಳಿದ್ದೇ ಒಂದು ನಿಯಮ. 1962 ಮತ್ತು 1971 ಬಳಿಕ, 62 ಈ ದೇಶಕ್ಕೆ ದಾಳಿ ಮತ್ತು 71 ಸಂದರ್ಭ ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಸಂದರ್ಭ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಲಾಗಿತ್ತು. ಅದಾದ ಬಳಿಕ 1975ರಲ್ಲಿ ದೇಶದಲ್ಲಿ 3ನೇ ಬಾರಿಗೆ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿದ್ದು. ಅದು ಕೂಡ ರಾಜಕೀಯ ಉದ್ದೇಶದಿಂದ, ಯಾವುದೋ ಹೊರ ಆಕ್ರಮಣದಿಂದಲ್ಲ. ರಾಜಕೀಯ ಮುಖಂಡರು, ಸಾಮಾಜಿಕ ನಾಯಕರ ಬಂಧನ, ಯಾವುದೇ ಸ್ವಾತಂತ್ರ್ಯಕ್ಕೂ ಕೂಡ ಅವಕಾಶಗಳಿರಲಿಲ್ಲ. ಪತ್ರಿಕಾ ಸ್ವಾತಂತ್ರ್ಯಕ್ಕೂ ವಾಕ್ ಸ್ವಾತಂತ್ರ್ಯಕ್ಕೂ ಕೂಡ. ಅಂತಹ ಪರಿಸ್ಥಿತಿ ಉಲ್ಬಣ ಆಗಿದ್ದಂತಹ ಸಂದರ್ಭ. ಸುಮಾರು 1.40 ಲಕ್ಷಕ್ಕೂ ಹೆಚ್ಚು ಜನಸಾಮಾನ್ಯರು, 35,000ಕ್ಕೂ ಹೆಚ್ಚು ಮಂದಿ ಮೀಸಾ ಕಾಯ್ದೆಯಡಿ ಮತ್ತು 200ಕ್ಕೂ ಅಧಿಕ ಪತ್ರಕರ್ತರು ಕೂಡ ಬಂಧನಾಗಿದ್ದರು. ಅಂದರೆ ಸರ್ಕಾರದ ವಿರುದ್ಧ ಯಾವೊಬ್ಬ ಪತ್ರಕರ್ತ ಕೂಡ ತನ್ನ ಪತ್ರಿಕೆಯಲ್ಲಿ ಬರೆಯೋಂಗಿಲ್ಲ, ಮೀಡಿಯಾಗಳಲ್ಲಿ ತೋರಿಸೋಂಗಿಲ್ಲ. ನೀವೇನು ವಿಷಯ ಪಬ್ಲಿಸಿಟಿ ಮಾಡ್ತೀರಾ ಅಥವಾ ಪಬ್ಲಿಕ್ ಮಾಡ್ತೀರಾ, ಪ್ರಿಂಟ್ ಮಾಡ್ತೀರಾ, ಅದನ್ನು ಮೊದಲು ಸರ್ಕಾರದ ಗಮನಕ್ಕೆ ತರಬೇಕು. ಅವ್ರು ಓಕೆ ಅಂದರೆ ಮಾತ್ರ ಅದು ಪ್ರಿಂಟ್ ಆಗುತ್ತೆ, ಅಲ್ಲ ಅಂತ ಹೇಳಿದರೆ ಅದು ಕಸದ ಬುಟ್ಟಿಗೆ. ಅಂಥ ಪರಿಸ್ಥಿತಿ, ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಕೂಡ ಧಕ್ಕೆ ತರುವಂಥ ಸ್ಥಿತಿ 50 ವರ್ಷದ ಹಿಂದೆ ಸೃಷ್ಟಿಯಾಗಿತ್ತು. ಅಂದು ನರಕ ಯಾತನೆ ಅನುಭವಿಸಿದವರು ಇವತ್ತು ನಮ್ಮ ಟಿವಿ ಸ್ಟುಡಿಯೋದಲ್ಲಿ ತಮ್ಮ ಕರಾಳ ನೆನಪುಗಳ ಮೆಲುಕಿನ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋದಕ್ಕಿದ್ದಾರೆ. ದೇಶಕ್ಕೆ ಕಪ್ಪು ಚುಕ್ಕೆ ಆಗಿರುವಂತಹ ತುರ್ತು ಪರಿಸ್ಥಿತಿ ಅದು. ಅಂತಹ ಕಪ್ಪು ಚುಕ್ಕೆಯನ್ನು ತರೋದಕ್ಕೆ ಆಗಿನ ಪ್ರಧಾನಮಂತ್ರಿ ಆಗಿರುವಂಥ ಇಂದಿರಾ ಗಾಂಧಿಯವರು ಆ ನಿರ್ಧಾರಕ್ಕೆ ಬಂದದ್ದಾದರೂ ಯಾಕೆ, ಅವತ್ತು ನಡೆದಿದ್ದಾದರೂ ಏನು? ಜೂನ್ 25, 1975ರಂದು ಈ ದೇಶದಲ್ಲಿ ಅಂತಹ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು? ತಮ್ಮ ರಾಜಕೀಯ ಲಾಭಕ್ಕಾಗಿ ಸಂವಿಧಾನದ ಬಗೆಗೆ ಮಾತಾಡುವವರೇ ಸಂವಿಧಾನದ ಕತ್ತು ಹಿಸುಕಿ ಹಕ್ಕನ್ನು ಕಸಿದುಕೊಂಡ್ರ? ಹಾಗಾದರೆ ಸರ್ವೇ ಸಾಮಾನ್ಯವಾಗಿ ಮೂಡುವಂಥ ಪ್ರಶ್ನೆ. ಕಳೆದ 50 ವರ್ಷಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ತುಟಿ ಬಿಚ್ಚೋದಾಗಿರಲಿ ಅಥವಾ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಈಗ ಸಂವಿಧಾನದ ಪುಸ್ತಕಗಳನ್ನು ಕೈಯಲ್ಲಿಟ್ಕೊಂಡು ಸಂವಿಧಾನ ಅಧೋಗತಿಗೆ ತಲುಪಿದೆ ಅಂತ ಹೇಳಿ ಬಾಯಿ ಬಡ್ಕೊಳ್ಳುವಂಥ ನಾಯಕರುಗಳು ಕಳೆದ 50 ವರ್ಷದ ಹಿಂದೆ ಅವರ ಅಜ್ಜ ಅಜ್ಜಿ ಏನು ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಯಾರೂ ಉತ್ತರ ಕೊಡೋದಿಲ್ಲ. ಅರ್ಧ ಶತಮಾನದ ಹಿಂದೆ 21 ತಿಂಗಳುಗಳ ಕಾಲ ನಡೆದಿರುವಂಥ ಘಟನೆ ಅದು. ಇಡೀ ವಿಶ್ವದ ಎದುರುಗಡೆ ಭಾರತ, ಈಗ ನಾವು ಹೇಳ್ತೀವಿ ಕೆಲವೊಂದು ವಿಚಾರಕ್ಕೆ ಭಾರತ ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಾ ಇದೆ, ಹಾಗೆ ಹಿಂಗೆ ಅಂತ ಹೇಳಿ ಪುಂಕ್ತೀವಿ ನಾವು. ಬಟ್ ಅವತ್ತೇನಾಗಿತ್ತು? ಕೆಲವರಿಗೆ ಪ್ರಶ್ನೆಗಳಿರ್ಬೋದು, 50 ವರ್ಷದ ಹಿಂದೆ ಕಥೆರಿ, ಈಗ ಯಾಕೆ ಮತ್ತೆ ಅದನ್ನು ತೆಗಿತಾ ಇದ್ದೀರಿ ಅಂತ ಹೇಳಿ. ಇದು ಎಲ್ಲೋ ದಿಲ್ಲಿಯಲ್ಲಿ ಆಗಿರುವಂಥ ಘಟನೆ ಅಲ್ಲ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಭಾರತದ ರಾಜಕೀಯಕ್ಕೋಸ್ಕರ, ಕೇವಲ ಒಬ್ಬ ವ್ಯಕ್ತಿಯ ಸ್ವಾರ್ಥ ರಾಜಕೀಯಕ್ಕೋಸ್ಕರ ಇಡೀ ದೇಶ ಕಂಡಂತಹ ಕರಾಳ ವಿಚಾರವನ್ನು ಬಿಚ್ಚಿಡುವಂಥ ಒಂದು ಸಮಯ. ಇವತ್ತಿನ ಈ ವೇದಿಕೆಯಲ್ಲೂ ಕೂಡ ಹಿರಿಯರಿದ್ದಾರೆ.
ಅವರನ್ನು ಈ ಹೊತ್ತಿನಲ್ಲಿ ಕೂಡ ಕರೆಸಿರುವಂಥ ಉದ್ದೇಶ ಒಂದೇ, ಮುಂದಿನ ಪೀಳಿಗೆಗಾದರೂ ಕೂಡ ಗೊತ್ತಾಗಲಿ ಈ ದೇಶದಲ್ಲಿ ಎಂಥ ಅವ್ಯವಸ್ಥೆ ಸೃಷ್ಟಿಯಾಗಿತ್ತು, ಎಂಥ ಅರಾಜಕತೆ ಸೃಷ್ಟಿಯಾಗಿತ್ತು ಅಂತ ಹೇಳಿ ಮುಂದಿನ ಪೀಳಿಗೆಗೂ ಗೊತ್ತಾಗಲಿ. 50 ವರ್ಷ ಆಗಿದೆ. ಈ 50 ವರ್ಷದ ಹಿಂದೆ ನಮ್ಮ ಹಿರಿಯರು ಯಾವ ರೀತಿಯಾದಂಥ ನೋವನ್ನು ಅನುಭವಿಸಿದ್ರು. ಜೂನ್ 25, 1975 ಅನ್ನುವಂಥದ್ದು ಭಾರತಕ್ಕೆ ಯಾಕೆ ಅಷ್ಟು ಕೂಡ ಕರಾಳ ದಿನ. ನಾವು ಯಾವುದ್ಯಾವುದೋ ದಿನವನ್ನು ಆಚರಿಸ್ತೀವಿ, ಕರಾಳ ದಿನ ಹಾಗೆ ಹಿಂಗೆ ಅಂಥೇಳಿ ಸ್ಟೇಟಸ್ ಹಾಕ್ಕೊಳ್ತೀವಿ. ಬಟ್ ಇವತ್ತು ನಿಜಕ್ಕೂ ಕೂಡ ಭಾರತ ಕರಾಳ ದಿನವನ್ನು ಆಚರಿಸಬೇಕಾದಂಥ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಏನೂ ತಪ್ಪು ಮಾಡದಂತಹ ಸುಮಾರು 1.5 ಲಕ್ಷದಷ್ಟು ಜನಸಾಮಾನ್ಯರ ಬಂಧನ ಆಗುತ್ತೆ, ಎಷ್ಟೋ ಜನರ ಹತ್ಯೆಗಳಾಗುತ್ತೆ. ಕಳೆದ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಹಿರಿಯರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದರು. ಅವರು ಕೂಡ ಹೇಳ್ತಾ ಇದ್ರು, ಯಾರದ್ದೋ ಬಂಧನಕ್ಕೋಸ್ಕರ ಯಾರನ್ನು ಬಂಧನ ಮಾಡಬೇಕು ಅಥವಾ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಮನೆಗೆ ನುಗ್ಗಿ ಎತ್ತಾಕೊಂಡು ಹೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರು ಹುಡುಕುವಂಥ ವ್ಯಕ್ತಿ ಮನೆಯ ಒಳಗಡೆ ಇಲ್ಲ ಅಂತ ಹೇಳುವಾಗ ಆ ಮನೆಯಲ್ಲಿ ಅಳ್ತಾ ಇದ್ದಂಥ ಕಂದಮ್ಮಗಳನ್ನು ಕಾಲಲ್ಲಿ ಹಿಡಿದು ನೆಲಕ್ಕೆ ಬಡಿದಿರುವಂಥ ಘಟನೆ ಇದೇ ಮಂಗಳೂರಲ್ಲಿ ನಡೆದಿದೆ ಅನ್ನುವಂಥ ಕಥೆಯನ್ನು ಕೂಡ ಕಳೆದ ವರ್ಷದ ಅನೇಕ ಹಿರಿಯರು ಬಿಚ್ಚಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋರಾಟ ಮಾಡಿದ ಹೋರಾಟಗಾರ ಅಂತ ಅನೇಕ ಕಥೆಗಳಿದೆ ರೀ. ಇದು ಕೇವಲ ಒಂದು ಸಣ್ಣ ಕಥೆ ಅಂತ ಹೇಳ್ಬೋದು. ಇದಕ್ಕೂ ಮಿಗಿಲಾದಂತಹ ಕರಳು ಹಿಂಡುವಂಥ ಕಥೆಗಳು ಆ ಸಂದರ್ಭದಲ್ಲಿ ಆಗಿದೆ ಕರಾವಳಿಯಲ್ಲಿ. ಅದನ್ನೊಂದು ಬಿಚ್ಚಿಡುವಂತಹ ಸಣ್ಣ ಪ್ರಯತ್ನ ಇವತ್ತು. ಸೊ ನಮ್ಮ ಜೊತೆ ವಿಶೇಷ ಅತಿಥಿಗಳಾಗಿ ಹಿರಿಯರಾಗಿ ನಮ್ಮ ಜೊತೆ ಇರುವಂಥವರು ಮಟ್ಟಾರು ವಿಠಲ್ ಕಿಣಿ ಅವರು ನಮ್ಮ ಜೊತೆ ಇದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿದ್ದಂಥ ಹೋರಾಟಗಾರರು. ಸರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಕ್ಷಮೆ ಇರಲಿ, ಈ ಹೊತ್ತಿನಲ್ಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆಸಿದ್ದೇವೆ. ಕಾರಣ ಒಂದೇ, ಮುಂದಿನ ಪೀಳಿಗೆಗೂ ಕೂಡ ತಾವು ಪಟ್ಟಿರುವಂಥ ನೋವು ಮತ್ತು ಆ ಸಂದರ್ಭದಲ್ಲಿ ಏನಾಗಿತ್ತು ಅನ್ನುವಂಥ ನೈಜ ಚಿತ್ರಣ ಜನರ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನಕ್ಕೋಸ್ಕರ ಮಾತ್ರ. ಹಾಗೆಯೇ ಇನ್ನೋರ್ವರಾಗಿ ನಮ್ಮ ಜೊತೆ ಭಾರತಿ ಭಟ್ ಅವರು ಕೂಡ ಇದ್ದಾರೆ. ಅವರು ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದ್ದಂಥ ಹೋರಾಟಗಾರರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿಯಿಂದ ವಕ್ತಾರರಾಗಿ ನಮ್ಮ ಜೊತೆ ಅರುಣ್ ಶೆಟ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಅರುಣ್ ಸರ್, ಮೊದಲನೇದಾಗಿ ಅವರ ಜೊತೆ ಮಾತಾಡೋಣ. ಅದಕ್ಕಿಂತ ಮುಂಚೆ ತಾವು ಹೇಳೋದಾದರೆ 50 ವರ್ಷದ ಹಿಂದಿನ ಆ ಒಂದು ಕರಾಳತೆಯನ್ನು ಕರಾವಳಿ ಜನತೆ ಕನಸು ಮನಸ್ಸಲ್ಲೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ, ಆ ಕಥೆ ಏನು ಅಂತ ಹೇಳಿ ಗೊತ್ತಾದಾಗ. ಬಟ್ ಆದರೂ ಕೂಡ ಅವರಿಗೆ ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡುವಂಥ ಕಾರ್ಯಕ್ರಮ ಇದು. ಸೊ ಮೊದಲಾಗಿ ಹೇಳೋದಾದರೆ ತಾವು ತಮ್ಮ ಫಸ್ಟ್ ರಿಯಾಕ್ಷನ್. ನನಗಂತೂ ಆ ದಿನಗಳಲ್ಲಿ ಬದುಕಿ ಅದನ್ನು ನೋಡಿ ವೀಕ್ಷಿಸಿ ಅನುಭವಿಸುವಂಥ ಅಥವಾ ಹೋರಾಟವಂತೂ ಮಾಡುವಂಥ ಅವಕಾಶ ಇದ್ದಿರಲಿಲ್ಲ. ಆದರೆ ಅದರ ಕಥೆಗಳನ್ನು ಕೇಳಬೇಕಾದ್ರೆ ನಾನು ಪ್ರತಿ ಸತಿ ಕಣ್ಣಲ್ಲಿ ನೀರೇ ಹಾಕಿದ್ದೆ. ಹಾಗೆಯೇ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಮ್ಮ ತಂದೆಯವರ ಹತ್ರ ಕತೆ ಕೇಳಬೇಕಾದ್ರೆ ತಂದೆಯವರು ಯಾವತ್ತು ತಾವು ಮಾಡಿದ ಕೆಲಸವನ್ನು ನನಗೆ ಹೇಳಿದಿಲ್ಲ. ನಮ್ಮ ತಂದೆಯವರು ಶ್ರೀ ಗಜಾನನ್ ಶೇಟ್ ಅಂತ, ಅವರು ಒಂದು ವಿಷಯ ಹೇಳಿದರು. ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಹರಣ ಮಾಡಿದ ಮೇಲೆ ಜನತೆಗೆ ತಿಳಿಸುವುದು ಹೇಗೆ, ಕಹಳೆ ಪತ್ರಿಕೆಗಳನ್ನು ಹಾಕುವಂಥದ್ದು ಇಂಥದ್ದೆಲ್ಲ ಮಾಡ್ತಿದ್ರು, ಗೋಡೆ ಬರಹಗಳನ್ನು ಬರೆಯುವಂಥದ್ದಿತ್ತು. ಮತ್ತು ತಂದೆಯವರಿಗೆ ಪೋಸ್ಟರ್ಗಳನ್ನು ಹಚ್ಚುವಂಥದ್ದು, ಒಂದು ಟೀಮ್ ಮಾಡಿಕೊಂಡು ಅಲ್ಲಲ್ಲಿ ಪೋಸ್ಟರ್ಗಳನ್ನು ಹಚ್ಚಬೇಕು, ಮತ್ತೆ ಬಂದು ಅದನ್ನು ಹರಿದು ಹಾಕೋರು ಪೊಲೀಸರು. ಆದರೆ ಈ ಪೋಸ್ಟರ್ಗಳನ್ನು ಹಚ್ಚಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸರ ರೈಡ್ ಆಯ್ತಲ್ಲಿ. ತಂದೆಗೆ ಕೊಟ್ಟ ಕೆಲಸವನ್ನು ಪೂರ್ತಿಯಾಗಿ ಮುಗಿಸದೆ ಇವತ್ತಿನವರೆಗೂ ಸಮಾಧಾನ ಇಲ್ಲ. ಆದರೆ ಹಚ್ತಾ ಇರಬೇಕಾದ್ರೇ ಪೊಲೀಸ್ ರೈಡ್ ಆಗ್ತಾ ಇದ್ದು, ದೂರದಿಂದ ಬಂತು ವಿಷಯ, ಪೊಲೀಸರು ಬರ್ತಾ ಇದ್ದಾರೆ, ಇನ್ನೇನು ಹತ್ತಿರ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ತಂದೆಯೊಟ್ಟಿಗೆ ಎದ್ದಕ್ಕಂಥ ಸಂಗಡಿಗರು ಯಾಕೆ ಸುಮ್ಮನೆ ಜೈಲಿಗೆ ಹೋಗಿ ಸಾಯೋದು ಅಂತ ಹೇಳಿ ಕೆಲವರಲ್ಲಿಂದ ಓಡಿ ಹೋದರು. ಅದು ಸರಿಯೂ ಕೂಡ. ಮತ್ತು ಇನ್ನಷ್ಟು ಆದರೆ ತಂದೆ ಪೋಸ್ಟರ್ ಹಚ್ತಾ ಇದ್ರು, ಇನ್ನೇನು ಹತ್ತಿರ ಬರಬೇಕು ಅಂತ ಹೇಳಿ ಕೂಡಲೇ ಒಂದು ಹೆಗಲಲ್ಲಿ ಶಾಲಿತ್ತು, ಅದನ್ನು ಮುಂಡಾಸನ್ನು ಕಟ್ಕೊಂಡು ಅಲ್ಲೇ ಕೂತ್ಕೊಂಡು ಬಿಟ್ಟರು. ಪೊಲೀಸರು ಬಂದರು. ಇವರು ನೋಡಿದರೆ ಹೆಚ್ಚಿನ ಅಂಶ ಇಲ್ಲಿ ದುಡಿಯುವ ಮಜ್ದೂರ್ ಅಂತ ಹೇಳ್ತಾರಲ್ಲ, ಹಾಗೆ ಕೂತ್ಕೊಂಡಿದ್ದಾರೆ ವಿಚಾರಣೆ ಮಾಡಲಿಕ್ಕೆ. ಇಲ್ಲಿ ಯಾರು ಪೋಸ್ಟರ್ ಈಗ ಇರಲಿಲ್ಲ, ಈಗ ಪೋಸ್ಟರ್ ಹಚ್ಚಿದವ್ರು ಯಾರು, ಎಲ್ಲಿ ಹೋದ್ರು, ಏನೋ ಅಂತ ಕೇಳಿದರು. ಇವ ತಂದೆಯವರು ಹೇಳಿದ್ರು ನನಗೇನೋ ಗೊತ್ತಿಲ್ಲ ಅಂತ. ಪೋಸ್ಟರ್ ಹಚ್ಚಿ ನೋಡ್ತಾರೆ, ಹತ್ತಿರ ಬಂದು ನೋಡ್ತಾರೆ, ಪಜ್ಜಿ ಉಂಡು, ಅಂದರೆ ಹಸಿ ಇದೆ, ಅಂದರೆ ಈಗಷ್ಟೇ ಹಾಕಿದ್ದಾರೆ ಅಂತ. ಎಲ್ಲಿ ಅಂತ ಕೇಳಿದಾಗ ಆವಾಗ ಪೊಲೀಸರು ದಾರಿ ತಪ್ಪಿಸಿದ್ರು. ಅವರು ಆ ಕಡೆ ಅವರ ಯಾರೊಬ್ಬರು ಇದ್ದರು, ಅವರು ಆ ಕಡೆ ಓಡಿ ಹೋದರು ಅಂತ ಹೇಳಿ ಪೊಲೀಸರನ್ನು ಎದುರಿಸಿದ್ದೆ ಅಂತ ನನಗೀಗ ಈ ಕಾರ್ಯಕ್ರಮ ಬರಬೇಕಾದ್ರೆ ತಂದೆಯವರು ಕೂಡ ಹೇಳಿದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅಲ್ಲಿ ನಮ್ಮ ಸಂಘದ ಶಾಖೆಗಳನ್ನು ಮಾಡಬೇಕು, ಆದರೆ ಆವಾಗ ಶಾಖೆ ಮೇಲೆ ಕೂಡ
ಯಾರಾದ್ರು ಶಾಖೆ ಮಾಡ್ಲಿಕ್ಕೆ ಸಂಘದ RSSನ ಶಾಖೆ ಮಾಡ್ತಾರೆ, ಭಾರತ್ ಮಾತೆಗೆ ಜೈ ಹೇಳ್ತಾರೆ, ನಮಸ್ತೆ ಸದಾವತ್ಸಲ್ಯ ಹೇಳುತ್ತಾರೆ ಅಂತ ಗೊತ್ತಿದ್ರೆ ಕೂಡಲೇ ಅವರ ಮೇನೂ ಹಿಡಿದು ಒಳಗಾಕುವಂಥ ಪರಿಸ್ಥಿತಿ ಅದು. ಅದೇನೋ ದೊಡ್ಡ ವಿಷಯವಾಗಿ ಹೇಳಬೇಕಾಗಿಲ್ಲ. ಆದರೆ ಶಾಖೆಯನ್ನು ಮಾಡಬೇಕಲ್ಲ, ಆದರೆ ಶಾಖೆ ಮಾಡ್ತಕ್ಕಂಥ ಸಂಘ ಸ್ಥಾನಕ್ಕೆ ಹೋಗಬೇಕಾದ್ರೆ ಸಂಘದ ನಿಕ್ಕರನ್ನು ಹಾಕೊಂಡು ಹೋಗ್ಲಿಕ್ಕಾಗುತ್ತಾ? ಇಲ್ಲ. ಅವಾಗ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಸಂಘದ ನಿಕ್ಕರ್ ಒಳಗಡೆ ಇರ್ತಿತ್ತಂತೆ, ಮೇಲ್ಗಡೆ ಮುಂಡೆ ಹಾಕೋರು ರೋಡ್ನಲ್ಲಿ ಹೋಗುವಾಗ. ಮತ್ತೆ ಅಲ್ಲಿ ಸಂಘ ಸ್ಥಾನಕ್ಕೆ ಹೋಗಿ ಕುಳಿತುಕೊಂಡ ಮೇಲೆ ಅಲ್ಲಿ ಮತ್ತೆ ಲುಂಗಿ ಬಿಚ್ಚೋರು, ಮತ್ತೆ ಸಂಘದ ಒಂದು ಆಚಾರ ಪದ್ಧತಿ ಇರುತ್ತೆ. ತಂದೆಯವ್ರು ಹೇಳ್ತಿದ್ರು ಎಷ್ಟರವರೆಗೆ ಅಂತ ಹೇಳಿದ್ರೆ, ನಾವು ಯಾವ ದೇಶದಲ್ಲಿ ಇದ್ದೇವೆ ಅಂತ ಯಾಕಂದ್ರೆ ಕೊನೆಯಲ್ಲಿ ನಾವು ಭಾರತ್ ಮಾತಾಗಿ ಜೈ ಹೇಳ್ತೇವಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಇವಾಗ ಖುಷಿಯಲ್ಲಿ ಹೇಳ್ತೀವಿ. ಅವಾಗ ಭಾರತ್ ಮಾತಾ ಕಿ ಜೈ ನಿಮಗೆ ಪರಿಸ್ಥಿತಿ ಅರ್ಥ ಆಗಿರಬೇಕು, ಯಾವ ರೀತಿಯ ತುರ್ತು ಪರಿಸ್ಥಿತಿ ಅಂತ. ಇವಾಗ ಸಂವಿಧಾನದ ಪುಸ್ತಕವನ್ನು ಅಲಾಡಿಸ್ಕೊಂಡು ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಾರೆ. ಇದು ಕಗ್ಗೊಲೆ ಅಲ್ಲ, ಇದನ್ನು ಯಾವ ರೀತಿಗೆ ಪ್ರಜಾಪ್ರಭುತ್ವವನ್ನು ಕೊಲೆಗೈದಿದ್ರು ತನ್ನ ಒಂದೇ ಒಂದು ಸ್ವಾರ್ಥಕ್ಕೋಸ್ಕರ ಅಂತ ಈಗಷ್ಟೇ ತಾವು ಅದರ ಉಲ್ಲೇಖ ಮಾಡಿದ್ರಿ. ತನಗೆ ಅಧಿಕಾರ ಹೋಯಿತು ಅಂತ ಹೇಳಿ ಇಡೀ ರಾಷ್ಟ್ರವನ್ನು ಕೊಲೆಗಡಿಸಿದ್ರು. ಇಂಥ ಒಂದು ಕರಾಳ ದಿನ. ಆ ಒಂದು ಅದ್ರ ಘಟನೆಗಳು ಒಲಿಗಳು ಬಹಳಷ್ಟಿವೆ. ಅದು ಎಷ್ಟು ಜನರ ಕಗ್ಗೊಲೆ ಆಯಿತು. ನನ್ನ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದರು ನಾಗೇಶ್ ಶೇಟ್ ಅಂತ, ಅವ್ರು ನನ್ನ ಚಿಕ್ಕಪ್ಪ ಆಗಿರಬೇಕು, ಅವರನ್ನು ಕೂಡ ಒಳಗೆ ಹಾಕಿದ್ರು. ಅವ್ರ ಹತ್ತಿರ ಇದ್ದಂಥವನನ್ನು ಹೊಡೆದು ಸಾಯಿಸಿದರು ಪೊಲೀಸರು. ಆ ಹೊಡೆಯುವಾಗ ಲಾಟಿಲಿ ಹೊಡಿದಲ್ಲ, ಲಾಟಿಯ ತುದಿಯಲ್ಲಿ ಒಂದು ಮೊಳೆ ಇರ್ತಿತ್ತು, ಆ ಮೊಳೆಯಿಂದ ಹೊಡಿಬೇಕಾದ್ರೆ ನೇರವಾಗಿ ಆ ಎಲುಬಿಗೆ ತಾಗಬೇಕು ಅನ್ನುವಂಥದ್ದು. ಅಂಥ ನಮ್ಮನ್ನ ಕ್ರೌರ್ಯವನ್ನು ಒಂದು ನಡೆಸಿದರು. ಇವತ್ತು ಕೂಡ ಅದೇ ಪಾರ್ಟಿ ಸಂವಿಧಾನದ ಬಗ್ಗೆ ಮಾತಾಡುತ್ತಲ್ಲ, ಸ್ವಲ್ಪ ನಾಚಿಕೆ ಅನ್ನುವಂಥದ್ದು ಒಂದ್ಸತಿ ಸತ್ತು ಹೋಗಿದೆಯಾ ಇವತ್ತು ಅಂತ ಹೇಳಲಿಕ್ಕೆ, ರಾಜಕೀಯವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ಆದರೆ ಒಂದ್ಸತಿ ಇದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಯಾವುದೇ ಪಕ್ಷವನ್ನು ಟಾರ್ಗೆಟ್ ಮಾಡಿಕೊಂಡು ಅಥವಾ ರಾಜಕೀಯವಾಗಿ ಇರುವಂಥ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇಲ್ಲ. ಬದಲಾಗಿ ಈ ದೇಶ ಮತ್ತು ಇಲ್ಲಿಯ ಜನತೆ ಕಂಡಿರುವಂಥ ನೋವು ಏನು ಅನ್ನುವಂಥದ್ದನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂಥ ಒಂದು ಜವಾಬ್ದಾರಿಯ ಹೆಜ್ಜೆಯೂ ಕೂಡ. ಕಳೆದ ಬಾರಿಯ ಕಾರ್ಯಕ್ರಮದಲ್ಲಿ ಇವತ್ತಿನ ಪತ್ರಿಕೆಯಲ್ಲೂ ಕೂಡ ಯಾವುದೋ ಒಂದು ಪತ್ರಿಕೆಯಲ್ಲಿ ಗಮನಿಸಿದೆ, ಮಧುಕರ್ ನಾಯಕ್ ಅಂತ ಹೇಳಿ, ಅವರು ಕೂಡ ಮಂಗಳೂರಿನವರೇ. ಕಳೆದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವ್ರಿಗೆ ಎಲ್ಲಿಯ ಮಟ್ಟಕ್ಕೆ ಅಂತ ಹೇಳಿದ್ರೆ, ಇದೇ ಬರ್ಕೆ ಪೊಲೀಸ್ ಠಾಣೆಯ ಬಂದರ್ ಪೊಲೀಸ್ ಠಾಣೆಯ 2ನೇ ಮಹಡಿಯಿಂದ ಅವರನ್ನ ತಳ್ಳಿ ಹಾಕಲಾಯಿತು. ಇವತ್ತಿಗೂ ಕೂಡ ಅವರು ಕುಂಠಿತ ನಡೆಯುವಂಥ ಪರಿಸ್ಥಿತಿ ಇದೆ. ಅವ್ರ ಹತ್ರ ಯಾಕೆ ಹೀಗಾಯಿತು, ಏನಾದರೂ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿದ್ರೆ ಇಲ್ಲ, ಇದು ತುರ್ತು ಪರಿಸ್ಥಿತಿ ನನಗೆ ನೀಡಿರುವಂತಹ ಒಂದು ಕೊಡುಗೆ ಅನ್ನುವಂಥದ್ದನ್ನು ಇವತ್ತಿಗೂ ಕೂಡ ಹೇಳ್ತಾರೆ. ಇವತ್ತಿಗೂ ಕೂಡ ಒಂದು ಜೀವಂತ ಸಾಕ್ಷಿ. ನಮ್ಮ ಜೊತೆ ಇರುವಂಥ ಇನ್ನಷ್ಟು ಅತಿಥಿಗಳ ಜೊತೆ ಮಾತಾಡೋಣ. ಮುಂದೆದಾಗಿ ವಿಠಲ್ ಸರ್, ತಾವೇ ಹೇಳಿ ತಮ್ಮ ಅನುಭವ ಯಾವ ಥರ, ಅಂದರೆ ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತಾವು ಎದುರಿಸಿರುವಂತಹ ನೋವುಗಳು ಅಥವಾ ಆ ಒಂದು ಸಮಯ ಹೇಗಿತ್ತು ಅಂತ ಹೇಳಿ. ವಿಠಲ್ ಸರ್. ವಿಠಲ್ ಮ್ಯಾಮ್, ನಿಮ್ಮ ಅಭಿಪ್ರಾಯಗಳು ಇದೆ ಏನು ಅಂತ ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ? ತುರ್ತು ಪರಿಸ್ಥಿತಿಯಲ್ಲಿ ಭಯಂಕರ ನಮೂನೆಯ ಒಂದು ಜನರನ್ನು ಮಂಗ ಮಾಡಿದ ರೀತಿಯಲ್ಲಿ ನೋಡಿದರೆ ನಮಗೆ ಭಾಳ ಅತ್ಯಂತ ದುಃಖವಾಗ್ತದೆ. ಏನೇ ಇರಲಿ, ನಾನು ತುರ್ತು ಪರಿಸ್ಥಿತಿಯಲ್ಲಿ ನಾನೇನು ಡೈಲಿಗೆ ಏನು ಹೋಗಲಿಲ್ಲ, ಆದರೆ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಅಂಡರ್ಗ್ರೌಂಡ್ ಯಾರಿದ್ದಾರೋ ಅವರೆಲ್ಲ ನಮ್ಮ ಮನೆಗೆ ಬಂದು ನಮ್ಮ ಯಾವಾಗ 12 ಗಂಟೆ ಬರಲಿಲ್ಲ, ಯಾವಾಗ ಬಂದರೂ ಬಂದು ಹೋಗ್ತಿದ್ರು. ಇದು ನನ್ನ ಅಳಿದ ಸೇವೆ, ತುರ್ತು ಸಭೆಯಲ್ಲಿ ಮಾಡಿದ ನನ್ನ ಸೇವೆ ಅಷ್ಟೇ. ಮತ್ತು ಎಷ್ಟು ಮಾತ್ರ ಇಲ್ಲ, ನನ್ನ ಆತ್ಮೀಯರಾದ MP ನಮ್ಮ PR ಶೆಣೆನ್ ಅಂತ ಹೇಳಿ ಉಡುಪಿಯವರು ಪಟ್ಬಿದ್ದಾರೆ, ಅವರು ನನ್ನ ಅತ್ಯಂತ ಆತ್ಮೀಯರು. ಅವರಿಗೆ ನಾನು ಯಾಕೆಂತ ಹೇಳಿದೆ ಅಂತ ಹೇಳಿದರೆ, ನಾನು ನಮ್ಮ ಜೈಲಿನಿಂದ ನನಗೆ ಪತ್ರಗಳು ಬಂದಾಗ ನಾನು ಅವರ ಹತ್ರ ಹೋಗಿ ಈ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಮನುಷ್ಯತ್ವವೇ ಇಲ್ವೋ ಅಂತ ಪ್ರಶ್ನೆ ಮಾಡಿದಾಗ ಅವರು ಹೇಳಿದರು, ಕಾಂಗ್ರೆಸ್ನಲ್ಲೇ ತುಂಬ ಜನ ತುರ್ತು ಪರಿಸ್ಥಿತಿಗೆ ವಿರೋಧ ಇದ್ದಾರೆ. ನಾನು ಸಂಪೂರ್ಣವಾಗಿ ನಾನು ಹೇಳ್ತೇನೆ, ಆ ಸಮಯದಲ್ಲಿ ಚಂದ್ರಶೇಖರ್ ಮತ್ತು ಇವರೆಲ್ಲ ಪರಿಸ್ಥಿತಿ ಒಪ್ಪೋನಾಗಿ ಹೇಳಿದ್ದಾರೆ. ಇಂದಿರಾ ಗಾಂಧಿ ಇವರನ್ನು ಕರೆದು ಕೇಳಿದ್ರಂತೆ, ನಾನು ಇದು ಯಾವುದು ತುರ್ತು ಪರಿಸ್ಥಿತಿಗೆ ನಾನು ಖಂಡಿತವಾಗಿ ವಿರೋಧ ಮಾಡ್ತೇನೆ, ಆದರೆ ನಾನು ಬಾಕಿಯವರ ಬಾಕಿನ ಲೀಡರ್ ಹಾಗೆ ನಾನೇನು ಪ್ರೆಸ್ ಕಾನ್ಫರೆನ್ಸ್ ಇದೆಲ್ಲ ಮಾಡಲಿಲ್ಲ. ನಾನು ಈಗಲೂ ನಾನು ಹಾಗೆ ಹೇಳ್ತೇನೆ ಅಂತ ಹೇಳಿದೆ. ಅವರ ಆ ಧೈರ್ಯ ಏನು ಉಂಟು ಅದು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಅವರು ಹೇಳಿದರು, ನಾನು ಏಕಂತ ಹೇಳಿದರೆ, ಏನು ಇರಲಿ ಏನಿಯರೇ,
ಇನ್ನು 2-3 ಒಂದು ತಿಂಗಳೊಳಗೆ ಇವರಿಗೆ ತುರ್ಪಡಿಸಿ ಡಿಕ್ಲೇರ್ ಮಾಡಿಯೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಡೀ ಲೋಕದಲ್ಲಿ ಪ್ರೆಷರ್ ಬಂದ ಮೇಲೆ ನಮ್ಮ ಇಂದಿರಾ ಗಾಂಧಿ ಮೇಲೆ ಪ್ರೆಷರ್ ಹಾಕಿದ ದೃಷ್ಟಿಯಿಂದ ಅವರು ಅದು ಮಾಡ್ತಾರೆ ಅಂತ ಹೇಳಿ ಅವರು ಧೈರ್ಯದಿಂದ ಹೇಳಿದರೆ ಅದೇ ರೀತಿ ಆಯಿತು. ಇಷ್ಟು ಮಾತ್ರ ಅಲ್ಲ, ಮೃತ್ಯು ಪರಿಸ್ಥಿತಿಯಲ್ಲಿ ಎಲ್ಲ ನಮ್ಮ ಸತ್ಯಾಗ್ರಹಿಗಳು ಹೋಗುವಾಗ ನಮ್ಮ ಲಾಸ್ಟ್ ಬ್ಯಾಚ್ ಅಂತ ಹೇಳಿದರೆ ನಮ್ಮ ನನಗೆ ಅವರ ಹೆಸರು ಶಾರದಾಚಾರ್ಯವರು ಲಾಸ್ಟ್ ಬ್ಯಾಚ್. ನಾನೇನು ಮಾಡಿದೆ ಅಂತ ಹೇಳಿದರೆ ಸೀದಾ ಉಡುಪಿಗೆ ಹೋಗಿ ಅವರ ರಂಗನಾಥ್ ಅವ್ರ ಹತ್ರ ಮಾತಾಡಿ, ನೋಡಿ ಇದು ಇಲ್ಲಿ ಹೆಂಗಸರು ಪೊಲೀಸ್ ಯಾರಿಲ್ಲ, ಆದ್ದರಿಂದ ನೀವು ಒಂದು ದಯಮಾಡಿ ಡಿ.ಸಿಗೆ ಮತ್ತು ಹೇಳಿ ಅವರಿಗೇನು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದ ಹಾಗೆ ಮಾಡಬೇಕು ಅಂತ ಹೇಳಿದಕ್ಕೆ ಇಮಿಡಿಯೇಟ್ ಕೂಡಲೇ ಅವರು ಡಿ.ಸಿಗೂ ಮತ್ತು ಇವರಿಗೂ ಫೋನ್ ಮಾಡಿ ಹೇಳಿದರು. ಆ ಸಮಯದಲ್ಲಿ ಇಡೀ ನಮ್ಮ ಮಂಗಳೂರು ತಿರುಗಿ ಅವರು ಹೋದರು, ಏನು ಮಾಡಲಿಲ್ಲ ಅವರಿಗೆ ಮತ್ತೆ ಅರೆಸ್ಟ್ ಮಾಡಿದರು. ಇದು ಯಾಕಂತ ಹೇಳ್ತೇನೆ ಅಂತ ಹೇಳಿದರೆ ನಮಗೂ ಮತ್ತು ಅವರಿಗೆ ಒಂದು ಬಾಂಧವ್ಯ ಏನಿತ್ತು ಅವರಿಗೆ. ಅಷ್ಟು ಮಾತ್ರ ಅಲ್ಲ, ಯಾಕಂತ ಹೇಳಿದರೆ ನಮ್ಮ ಇಡೀ ಇತಿಹಾಸದಲ್ಲಿ ನಮ್ಮ 57ನೇ ಇಸ್ವಿಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ದೀನದಯಾಳ್ ಉಪಾಧ್ಯಾಯರು ಉಡುಪಿಗೆ ಬಂದಾಗ ನಾನು ಇದೇ ಬಿ ಆರ್ ಶೆಣಿಯವರನ್ನು ಎಲ್ಲ ವಿವಿಧ ಪಾರ್ಟಿಗಳ ಜನರನ್ನು ಒಟ್ಟುಗೂಡಿಸಿ ಅವರನ್ನು ಚೇರ್ಮನ್ ಮಾಡಿ ನಮ್ಮ ಅಧ್ಯಕ್ಷತೆಯನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ನಾನು ನಮ್ಮ ದೀನದಯಾಳ್ ಉಪಾಧ್ಯಾಯರನ್ನು ನಾವು ಸ್ವಾಗತಿಸಿದ್ದೇವೆ. ಆಗ ಎಲ್ರಿಗೂ ಬಹಳ ಆಶ್ಚರ್ಯ ಆಯಿತು. ಯಾಕಂತೇಳಿ ಕಾಂಗ್ರೆಸ್ ಲೀಡರು ಇದನ್ನು ಹೇಗೆ ಮಾಡಿದರು ಅಂತ ಹೇಳಿ. ಆದರೆ ಆ ಪ್ರಶ್ನೆ ಇದು ನಾನು ಅವರು ಸಹ ಕೇಳಿದರು. ನಾನು ಹೇಳಿದೆ, ನಿಮಗೆ ಒಂದು ಇಷ್ಟು ದೊಡ್ಡ ಆಪರ್ಚುನಿಟಿ ಇದು, ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ ಅವರನ್ನು ಸ್ವಾಗತ ಮಾಡು, ಏನೇ ನೀವು ದೇಶಕ್ಕೋಸ್ಕರ ಮಾಡುತ್ತೇವೆ, ಅವರು ಕೂಡ ನಾವು ಸಹ ಅದನ್ನೇ ಮಾಡ್ತೇವೆ, ನೀವು ಆ ಸಾಲಿನಲ್ಲಿ ಹೋಗ್ತೇವೆ, ನಾವು ಈ ಸಾಲಿನಲ್ಲಿ ಹೋಗ್ತೇವೆ ಅಷ್ಟೇ ಅಂತ ಹೇಳಿ ಅವರಿಗೆ ಚರ್ಚೆ ಮಾಡಿ ಇದು ಮಾಡಿ ಹೇಳಿ ಅವರು ಇಮಿಡಿಯೇಟ್. ಯಾಕಂತ ಹೇಳಿದರೆ ಆ ದೇಶ ನಮ್ಮ ದೇಶಕ್ಕೋಸ್ಕರ ಯಾರು ಇದು ಮಾಡ್ತಾರೆ ಅವರನ್ನು ನಾವು ಖಂಡಿತವಾಗಿಯೂ ಸಪೋರ್ಟ್ ಮಾಡಬೇಕು ಎಂಬ ದೃಷ್ಟಿಯಿಂದ ನಾನು ಕೇಳಿದ್ದೇನೆ. ಆಗ ಅವರು ಒಪ್ಪಿ ಅದನ್ನು ಮಾಡಿದರು. ಎಷ್ಟು ಎಲ್ರಿಗೂ ಆಶ್ಚರ್ಯ ಮತ್ತು ಬಹಳ ಸಂತೋಷ ಆಯಿತು. ಯಾಕೆಂದರೆ ನಾವೇನು ದ್ವೇಷಿಗಳಲ್ಲ, ನಾವೆಲ್ಲ ಒಟ್ಟಿಗೆ. ಆದರೆ ಏನು ಮಾಡೋದು, ದೇಶದ ಸೇವೆಗೋಸ್ಕರ ಒಂದೊಂದು ರೀತಿಯಲ್ಲಿ ಹೋಗ್ತೇವೆ ಅಂತ ಹೇಳಿ ಅವರು ಮಾಡಿ ಅಷ್ಟು ಮಾತ್ರ. ಅಲ್ಲಿ ಇಡೀ ದಿವಸದ ಕಾರ್ಯಕ್ರಮ ಏನುಂಟು ಅವರು ಸಂಪೂರ್ಣ 12 ಗಂಟೆಗೆ TFIಗಳು ಕೂಡ ಬಂದು ಊಟ ಮಾಡಿಕೊಂಡು ಹೋಗಿದ್ದಾರೆ ಇವರೊಟ್ಟಿಗೆ. ಮತ್ತು ದೀನದಯಾಳರನ್ನು ಅವರ ಕ್ಯಾಂಪಸ್ಗೆ ಎಲ್ಲ ತೋರಿಸಿ ಅವರಿಗೆ ಕಳಿಸಿದ್ದಾರೆ. ಇದು ನನ್ನ ವಿಷಯ. ಈಗ 97 ವರ್ಷ ಅವರಿಗೆ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇದ್ರು. ಗೋವಾ ವಿಮೋಚನೆಯಲ್ಲಿ ಇವರದ್ದು ಬಹಳ ದೊಡ್ಡದಾಗಿರೋ ಪಾತ್ರ. ಗೋವಾ ನಮ್ಗೆ ಸ್ವಾತಂತ್ರ್ಯ 1947 ಹೇಳ್ತೀವಿ, ಆದ್ರೆ ಗೋವಾ ವಿಮೋಚನೆ ಆದ ಅದರ ನಂತರ 14 ವರ್ಷದ ನಂತರ 61 ಆಯ್ತು ಅಂತ ಕಾಣುತ್ತೆ. ಆವಾಗಲೇ ಇವರು ಗೋವಾಕ್ಕೆ ಹೋಗಿ ಹೋರಾಟ ಮಾಡಿದವರು. ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಹೋರಾಟ ಮಾಡಿದವರು. ಇವರ ಮನೆಯಲ್ಲಿ ತುರ್ತು ಪರಿಸ್ಥಿತಿಗೆ ಅನ್ಲಿಮಿಟೆಡ್ ಫುಡ್ ಮನೆಗೆ ಬರ್ತಿದ್ರು. ಮತ್ತೆ ನೀವು ಕೂಡ ಆ ಸಂದರ್ಭದಲ್ಲಿ ಈಗ ನಾವು ವಿಠಲ್ ಸರ್ ಹತ್ರ ಅಥವಾ ಕಳೆದ ಈ ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು ನಮ್ಮ ಜೊತೆ ಗಂಡಸರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಟ್ ಮಹಿಳೆಯರು ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂಥದ್ದೇ ಹೋರಾಟದಲ್ಲಿ ಭಾಗವಹಿಸಿದ್ರು ಮತ್ತು ಅವರು ಕೂಡ ಅನೇಕ ನೋವನ್ನು ಅನುಭವಿಸಿದ್ರು. ಆ ಸರ್ಕಾರದ ಸಂದರ್ಭದಲ್ಲಿ ಪೊಲೀಸರಿಂದಲೂ ಕೂಡ ಲಾಠಿ ಇಟ್ಟು ತಿನ್ನುವಂತಹ ಅಥವಾ ಜೈಲಿಗೆ ತಳ್ಳುವಂತಹ ಪ್ರಯತ್ನಗಳಾಗಿತ್ತು ಅನ್ನುವಂಥದ್ದೆಲ್ಲವೂ ಕೂಡ ನಾವು ಕಥೆಯ ಮುಖಾಂತರ ಕೇಳಿದ್ವಿ. ಬಟ್ ತಾವು ಅನುಭವಿಸಿರುವ ರೀತಿಯನ್ನು ಅಥವಾ ತಾವು ನೋಡಿರುವಂಥ ಚಿತ್ರಣವನ್ನು ಹೇಳೋದಾದ್ರೆ ಯಾವ ಥರ ಇತ್ತು ಅಂತ ಹೇಳಿ. ಖಂಡಿತವಾಗಿ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಸಂವಿಧಾನದ ಕಗ್ಗೊಲೆ ಆದದ್ದು ನಿಜವಾಗಿ ಖಂಡನೀಯ. ಯಾಕಂದರೆ ನಾನು ಆಗ ಸಣ್ಣ ಅಂದರೆ ಕಾಲೇಜ್ ಸ್ಟೂಡೆಂಟ್.
16 ವರ್ಷ ಏನು 15-16 ವರ್ಷ ನಾವು ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಶಿಕ್ಷಣ ಪಡೆದವರು, ಪ್ರತಿ ಶಾಖೆಗೆ ಹೋಗಿ. ಆದ್ದರಿಂದ ನಮಗೆ ಒಳ್ಳೆಯದನ್ನು ಖಂಡಿಸುವ, ಒಳ್ಳೆಯದನ್ನು ಸ್ಪಂದಿಸುವ, ಕೆಟ್ಟದ್ದಕ್ಕೆ ಖಂಡಿಸುವ ಒಂದು ಹೋರಾಟದ ಮನೋಭಾವ ನಮಗೆ ಆಟೋಮೆಟಿಕ್ ಆಗಿ ಬಂದಿದೆ, ರಕ್ತಗತ ಅಂತ ಹೇಳ್ಬೋದು. ಆದ್ದರಿಂದ ನಾವು ಶಾಖೆ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಇರುವಾಗ ಇದು ಸಡನ್ ಆಗಿ ತುರ್ತು ಪರಿಸ್ಥಿತಿ ಅನೌನ್ಸ್ ಆಗುವಾಗ ನಾವು ವಿದ್ಯಾರ್ಥಿನಿಯಾಗಿ ನಮಗೆ ಸಿಕ್ಕಿದ ಜವಾಬ್ದಾರಿ ಏನಂತ ಹೇಳಿ, ಆಗ ಪತ್ರಿಕಾ ಮಾಧ್ಯಮ ಎಲ್ಲ ಬ್ಯಾನ್ ಆಯಿತು, ಮತ್ತು ಕಾರ್ಯಾಂಗ ನ್ಯಾಯಾಂಗ ಏನೂ ಇಲ್ಲ, ಮತ್ತು ಸಾಮಾನ್ಯವಾಗಿ ನಾವು ಹೊರಗೆ ಕೂತ್ಕೊಂಡು ಸರ್ಕಾರದ ವಿಷಯ ಮಾತಾಡ್ಲಿಕ್ಕಿಲ್ಲ, ತಪ್ಪನ್ನು ತಪ್ಪಂತ ಹೇಳಲಿಕ್ಕಿಲ್ಲ, ಮತ್ತು ಇಂದಿರಾ ಗಾಂಧಿ ಅಂತ ಹೇಳಿ ಮಾತಾಡ್ಲಿಕ್ಕೆ ಇಲ್ಲ. ಅಂಥ ಪರಿಸ್ಥಿತಿ ಬಂತು ತುರ್ತು ಪರಿಸ್ಥಿತಿಯಲ್ಲಿ. ಯಾಕಂತ ಹೇಳಿದರೆ ನಮ್ಮ ಹಿರಿಯರು RSS ಅಂತ ಹೇಳಿದರೆ ಕೂಡಲೇ ನಿಷೇಧ ಮಾಡಿದರು, ರಾಜ್ಯಕ್ಕೆ ವಿರೋಧ ಪಕ್ಷದವರಿಗೆ ಹತ್ತಿರದವರು ಅಂತ ಹೇಳಿ. ಏನು ನೋಡಲಿಲ್ಲ, ಯಾವ ವಿಷಯದಲ್ಲಿ ಅವರು ಏನು ಚಿಂತನೆ ಮಾಡಿದ, ಒಂದು ದ್ವೇಷ ಸಾಧನೆ ಮಾಡಿದ ಹಾಗೆ ಅದನ್ನು ನಿಷೇಧ ಮಾಡಿದರು. ಮತ್ತು ಮುಖ್ಯವಾಗಿ ಏನಂದರೆ ಪತ್ರಿಕೆಯಲ್ಲಿ ಏನು ಬರಲಿಕ್ಕಿಲ್ಲ. ನಾವು ಸ್ಟೂಡೆಂಟ್ಸ್ ಆದರೂ ಸಹ ನಮಗೆ ಏನು ನ್ಯೂಸ್ ಓದಿದರೆ ಏನು ಸಿಗೋದಿಲ್ಲ. ಆಗ ನಮಗೆ ಜವಾಬ್ದಾರಿ ಕೊಟ್ಟದ್ದು ಏನಂದ್ರೆ, ಆಗ ಕಹಳೆ ಅಂತ ಒಂದು ಪೇಪರ್ ಸುಳ್ಯದಲ್ಲಿ ಪ್ರಿಂಟ್ ಮಾಡಿ, ಅದು ಎಲ್ಲಿಂದ ಏನು ಈಗ ಸಹ ನಮಗೆ ಹೆಮ್ಮೆ ಏನು ಗೊತ್ತಾ, ನಮ್ಮ ಸಂಘಟನೆಯಲ್ಲಿದ್ದ ಒಗ್ಗಟ್ಟು, ಆಗಿನ ಆ ಸ್ಪಿರಿಟ್. ಯಾರು ಸೂಚನೆ ಕೊಟ್ಟರೆ ನಮಗೆ ಗೊತ್ತಿಲ್ಲ, ಸಂಘಟನೆಯ ಹಿರಿಯರು ಯಾರ ಸೂಚನೆ ಕೊಡ್ತಾರೆ ಅದನ್ನು ನಾವು ಸೈನಿಕರಂತೆ ಪಾಲಿಸೋದು. ಈಗಲೂ ಅಂತ ಒಗ್ಗಟ್ಟು ಎಲ್ಲಿ ಸಹ ನಾನು ನೋಡಲಿಲ್ಲ. ಯಾವಾಗಲೂ ಭಾರತ ಮಾತೆಗೆ ಯಾವಾಗ ಕಷ್ಟ ಬರ್ತದೆ ನಾವು ಖಂಡಿತ ಸದಾ ಸಿದ್ಧರಿರ್ತೇವೆ ಅಂತ ಹೇಳಿ ಒಂದು ಎಂತ ಹೇಳ್ತೇವೆ ಮಾರಲ್ ವ್ಯಾಲ್ಯೂ ಕೊಟ್ಟ ದಿವಸ ಅದು ಅಂತ ನನಗೆ ಕಾಣ್ತದೆ. ಇನ್ನೊಂದು ಏನಂತ ಹೇಳಿ, ನಮಗೆ ಕಹಳೆ ಅದನ್ನು ಎಲ್ಲ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲಿಂದ ನಮ್ಮ ಸಂಘಟಕರು ಮಾರುವೇಷದಲ್ಲಿ ಬಂದು ನಮಗೆ ಮಾರ್ಗದರ್ಶನ ಸೂಚನೆ ಕೊಡ್ತಿದ್ರು, ಸಂಘಟನೆಯ ಪ್ರಮುಖರು. ನಿಜವಾಗಿ ನಾವು ಪುರಾಣದಲ್ಲೆಲ್ಲ ಮಾತ್ರ ಓದಿದ್ದು, ಮಾರುವೇಷದಲ್ಲಿ ಓದೋದು, ಭೀಮ ಬಕಾಸುರನನ್ನು ಮಾರುವೇಷದಲ್ಲಿ ಕೊಂದದ್ದು ಅಂತ. ಹಾಗೆ ತುರ್ತು ಪರಿಸ್ಥಿತಿ ಅಂತ ರಾಕ್ಷಸನನ್ನು ಓಡಿಸಲಿಕ್ಕೆ ನಮ್ಮ ಸಂಘಟನೆಯಲ್ಲಿರುವ ಪ್ರಮುಖರು ಸಮೇತ ಮಾರುವೇಷದಲ್ಲಿ ಬರಬೇಕಾಯ್ತು. ಅವರು ಹೇಳಿದ ಸೂಚನೆಯನ್ನು ಪಾಲಿಸ್ತಿದ್ದೆವು ನಾವು. ಮತ್ತು ನಾವು ಏನು ಮಾಡ್ತಿದ್ದೆವು, ಆಗ ಜಯಪ್ರಕಾಶ್ ನಾರಾಯಣ್ ಅವರದ್ದು ಲೀಡರ್ಶಿಪ್ ಅಂದರೆ JP ಜಿಂದಾಬಾದ್ ಅಂತ ಹೇಳಿದ ಸ್ಲೋಗನ್. ಮತ್ತು ನಮಗೆ ಎಲ್ಲ ಸೂಚನೆ ಮತ್ತು ಎಲ್ಲ ಏನೇನು ನಡೀತದೆ ಎಲ್ಲ ವಿಷಯ ನಮಗೆ ಗೊತ್ತಾಗ್ತಿತ್ತು. ಇವರು ಮಟ್ಟಾರ್ ವಿಠಲ್ ಕಿಣಿ ಹೇಳಿದ ಹಾಗೆ ರಾತ್ರಿ 12 ಗಂಟೆಗೆ ನಮ್ಮದು ಬೈಠಕ್ ನಡೀತಿತ್ತು. ಯಾರಿಗೆ ಗೊತ್ತಿಲ್ಲ, ಹೊರಗೆ ಗೊತ್ತಿಲ್ಲ, ನಾವು ಸೈನಿಕರಂತೂ ಯಾರಿಗೂ ಗೊತ್ತಿಲ್ಲ. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೆವು. ಆದರೆ ಇದು ನಿಜವಾಗಿ ಖಂಡನೀಯ ಏನಂತ ಹೇಳಿದರೆ, ನಾವು ಸ್ಟೂಡೆಂಟ್ಸ್, ನಮಗೆ ನಮ್ಮದು ಶಾರದಾಚಾರ್ಯ ಇರಲಿ, ಸುಮತಿಕ ಅಂತ ಒಬ್ಬರಿದ್ದರು, ನಾವು ರಾಷ್ಟ್ರ ಸೇವಿಕಾ ಸಮಿತಿಯ ನೇತೃತ್ವದಿಂದ ನಾವು ಹೋಗ್ತಿದ್ದೆವು. ಅದನ್ನು ಹೋರಾಟ ಪ್ರತಿಭಟಿಸುವ ಶಕ್ತಿ ಸಹ ಇಲ್ಲ, ಅವರು ಬಿಡುವುದಿಲ್ಲ, ಪ್ರತಿಭಟಿಸಲಿಕ್ಕೆ ಸಹ ಬಿಡುವುದಿಲ್ಲ, ಏನೂ ಇಲ್ಲ. ಆ ಹಕ್ಕನ್ನು ಸಮೇತ ಅವರು ಕಿತ್ತುಕೊಂಡಿದ್ದಾರೆ. ಯಾರು ಮಾತಾಡ್ತಿರ್ಲಿಲ್ಲ, ನಮ್ಮ ಹತ್ರ ಬರುವಾಗ ಹೇಳ್ತಿದ್ರು ನೀವು ಮಾತಾಡಬೇಡಿ ಯಾವ ವಿಷಯ ಅಂತ ಹೇಳಿ. ಅಂತ ನಮ್ಮ ಜನಸಾಮಾನ್ಯರಿದ್ದರು. ನಂತರ ಏನಾಯಿತು, ನಾವು ಆಗಾಗ ಒಂದು ವಾರಕ್ಕೊಮ್ಮೆಯ ನಮಗೆ ಸೂಚನೆ ಬಂದ ಕೂಡಲೇ ನಾವು ಎಲ್ಲಿಂದ ಹೇಳಿ, ಅಂದರೆ ಪೊಲೀಸರು ಕಾದು ನಿಲ್ತಿದ್ರು, ವ್ಯಾನೆಲ್ಲ ಆಚೆ ಹೋಗುತ್ತಿದ್ದು. ಆಗ ನಾವು ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೊರಡುದು ಪ್ರತಿಭಟನೆಗೆ. ಸಾಧಾರಣ ಅಲ್ಲಿ ಅವರಿಗೆ ಬೇರೆ ನ್ಯೂಸ್ ಕೊಡೋದು, ಅದೆಲ್ಲ ನಮ್ಮದೊಂದು ಸ್ಟ್ರಾಟಜಿ ಇತ್ತು. ಅವರು ಅರ್ಧದಲ್ಲಿ ಹೋಗುವಾಗ ಬಂದು ಅರೆಸ್ಟ್ ಮಾಡ್ತಿದ್ರು, ಜಾಗ ಇಲ್ಲ, ಅಷ್ಟು ಫುಲ್ ಲಾಕಪ್ಪಲ್ಲಿ ಇಲ್ಲ, ನಮಗೆ ಎಲ್ಲಿ ಆ ಶಾಲೆಯಲ್ಲಿ ಕೂತ್ಕೊಳ್ಳಿಸಿ ಸಂಜೆ ಬಿಡ್ತಿದ್ರು. ಹಾಗೆ ಅನೇಕ ಪ್ರತಿಭಟನೆಗಳಾಯ್ತು. ಮತ್ತೆ ಅಲ್ಲ, ನಮಗೆ ಸ್ಟೂಡೆಂಟ್ಸ್ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿ, ಒಂದು ದಿವಸ ಸೆಕ್ಷನ್ 144 ಹಾಕಿದ್ರು. ನಾವು DC-ಗೆ ಒಂದು ಮನವಿ ಕೊಡ್ತೇವೆ ಅಂತ ಹೇಳಿ ಬ್ಲ್ಯಾಕ್ ಮುಖಕ್ಕೆ ಕಟ್ಟಿ ಮತ್ತು ಹಿಂದೆ ಕೈ ಕಟ್ಟಿ ನಾವು ಹೋಗ್ತಾ ಇದ್ದೇವೆ. ಹೋಗುವಾಗ ರಿಸರ್ವ್ ಪೊಲೀಸ್ ಬಂದು ನಮ್ಮ ಲೇಡೀಸ್ ವಿದ್ಯಾರ್ಥಿನಿಯರಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ರುಚಿ ನಾನು ಸಹ ಒಂದು ತಗೊಂಡಿದ್ದೇನೆ. ಎಂತ ಒಂದು ಲಾಠಿಯ ಚಾರ್ಜ್ ಅಂದ್ರೆ ಅದು ಪೆಟ್ಟು ಈಗ ಸಹ ನನಗೆ ಎಣಿಸಿದ್ರೆ ಕಾಣ್ತದೆ. ಇದು ಕೈ ಫ್ರ್ಯಾಕ್ಚರ್ 1 ತಿಂಗಳು. ನನಗೆ ಸ್ವಂತ ಅನುಭವ ಹೇಳ್ತಾ ಇದ್ದೇನೆ ನಾನು. ನಂತರ ಆದರೂ ನಾವು ಕೆಲಸ ಮುಂದುವರಿಸಿದ್ದೇವೆ. ದೇಶಕ್ಕಾಗಿ ಏನಾದರೂ ಮಾಡಬೇಕು. ಇವರು 21 ತಿಂಗಳ ಕಾಲ ನಮ್ಮನ್ನು ಹಾಗೆ ಮಾಡಿದ್ರಲ್ಲ ಪ್ರಜಾಪ್ರಭುತ್ವ ದೇಶದಲ್ಲಿ. ಈಗ ಸಂವಿಧಾನ ಹೇಳ್ತಾರಲ್ಲ, ಸಂವಿಧಾನದ ಕಗ್ಗೊಲೆ ಆಯ್ತಲ್ಲ, ಯಾವುದು ಅದರ ಉದ್ದೇಶ ಯಾವುದಿತ್ತು? ಅದನ್ನು ಮಾಡ್ಲಿಕ್ಕೆ ಇವರು ಬಿಟ್ಟಿದ್ದಾರ? ಏನೂ ಇಲ್ಲ. ಒಬ್ಬ ಮಹಿಳೆ ಅಂತ ಹೇಳಿ ನಮಗೆ ಒಂದು ಇದಿತ್ತು, ವಿದ್ಯಾರ್ಥಿನಿಯರಿಗೆ ಒಂದು ಮಹಿಳಾ ಪ್ರಧಾನಮಂತ್ರಿ ಅಂತ ಹೇಳಿ. ಆದ್ರೆ ಆ ಸಮಯದಲ್ಲಿ ಒಂದು ಮಹಿಳೆ ಸಹ ಹೀಗೆ ಮಾಡ್ತಾರಂತ ಹೇಳಿ ನಮಗೆ ಇದಾಯ್ತು. ಒಂದು ನಂತರ ಏನಾಯ್ತು ಅಂತ ಹೇಳಿದ್ರೆ, ಕಹಳೆ ಪೇಪರ್ ನಾವು ಹಂಚುತ್ತಾ ಇದ್ದೆವು. ಮನೆಯಲ್ಲಿ ಕಹಳೆ ಪೇಪರ್ ಇಟ್ಟರೆ ರಾತ್ರಿ ಬಂದು ಪೊಲೀಸರು ಎಲ್ಲಿ ಇಟ್ಟಿದ್ದೀರಿ ಹೇಳಿ ಎಳೆದುಕೊಂಡು ಹೋಗುದು. ಇಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು, ಕೇಳ್ತಿರ್ಲಿಲ್ಲ. ಮತ್ತೆ ಒಂದು ದಿವಸ ನಾವು ಹಾಗೆ ಹೋಗುವಾಗ ನಮಗೆ ಅರೆಸ್ಟ್ ಆಯಿತು. ನಮಗೆ ವಿದ್ಯಾರ್ಥಿನಿಯರದ್ದು ಒಂದು ಗ್ರೂಪ್ ಇತ್ತು,
ಅರೆಸ್ಟ್ ಆಗುವಾಗ ಆ ಕಹಳೆ ನಮ್ಮ ಕೈಯಲ್ಲಿತ್ತು. ನಮಗೆ ಆ ಕಹಳೆ ಅಂತ ಹೇಳಿದರೆ ಒಂದು ನಿಜವಾಗಿ ಒಂದು ಪವಿತ್ರ, ಈಗಿನ ಹಾಗೆ ನ್ಯೂಸ್ ಪೇಪರ್ ನಾವು ಬಿಸಾಡ್ತೇವೆ ಅದೆಲ್ಲ ಇಲ್ಲ, ನಮಗೆ ಒಂದು ಗ್ರಂಥದ ಹಾಗೆ ಹೇಳುವುದಿಲ್ಲ. ಹಾಗೆ ನಾವು ಎಂತ ಮಾಡೋದು, ಈಗ ಎಲ್ಲ ನಮ್ಮದು ಗ್ರೂಪ್ ಉಂಟು, ಕಹಳೆ ಅಂತ ಹೇಳಿದ ಕೂಡಲೇ ಪೊಲೀಸರಿಗೆ ಎಲರ್ಜಿ, ಅವ್ರು ಕೂಡಲೇ ಏನಾದರೂ ಮಾಡ್ತಾರೆ. ನಾವು ನೋಡಿದ್ದೇವೆ ಕಣ್ಣಾರೆ, ನೀವು ಮಧುಕರಿ ನಾಯಕ ಹೇಳಿದ್ರಲ್ಲ, ಅವರನ್ನು ಬಿಸಾಡುವಾಗ ನಾವು ಅಲ್ಲಿದ್ದೇವೆ ಬಂದರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಸುಧಾಕರ್ ಜೋಶಿ ಅಂತ ಇದ್ರು, ಅವರು ತಲೆಯೆಲ್ಲ ಬೋಳಿಸಿ ಮಾರುವೇಷ. ಈಗ ನನಗೆ ಎಣಿಸಿದ್ರೆ ಅವರೆಲ್ಲ ಎಲ್ಲಿದ್ದಾರೆ ಈಗ ನನಗೆ ಗೊತ್ತಿಲ್ಲ. ನಮ್ಮ ಲೇಡೀಸ್ ವಿದ್ಯಾರ್ಥಿನಿಯರು ಅನೇಕರಿದ್ರು ಸಫರ್ ಆದವರು. ನಂತರ ಅವರು ನಮ್ಗೆ ಏನ್ ಮಾಡಿದ್ರು, ಕಹಳೆ ಏನ್ ಮಾಡುತ್ತೆ ಅಂತ ಗೊತ್ತಾಗ್ಲಿಲ್ಲ, ನಾವು ತಿಂದು ಬಿಟ್ಟೇವೆ ಅದನ್ನು. ಹಿಡಿದ್ರೆ ಅವರು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿದ್ರು ಚಿಂತಿಲ್ಲ, ಇಡೀ ಗ್ರೂಪಿಗೆ ಟಾರ್ಚರ್ ಕೊಡ್ತಾರೆ. ಕಡೆಗೆ ಅವರು ನೋಡಿದ್ರು ಒಂದು ಸಲ ನೋಡಿ ಎಷ್ಟರ ತನಕ ಅವರು ಮಾಡ್ತಾರೆ ಅಂದ್ರೆ ಗೂಢಚಾರಕ್ಕೆ. ಪೊಲೀಸರಲ್ಲಿ ಒಳ್ಳೆಯವರು ಸಹ ಇದ್ದಾರೆ, ಗೌರವ ಕೊಡ್ತೇನೆ ನಾನು, ಒಳ್ಳೆಯವರು ಸಹ ಸಿಕ್ಕಿದ್ದಾರೆ ನಮಗೆ. ಆದ್ರೆ ಒಂದ್ಸಲ ನಾವು ಕಾಲೇಜಿಗೆ ಹೋಗುವಾಗ ನಮ್ಮ ಹತ್ರ ಬಂದು ನಾವು ಮಕ್ಕಳಲ್ಲ, ನಮ್ಮ ಹತ್ರ ಬಂದು ಕೇಳಿದ್ರು, ನಿಮ್ಮ ಮನೆಯಲ್ಲಿ ಕಹಳೆ ಉಂಟಲ್ಲ ಜಾಗ್ರತೆಯಲ್ಲಿ ಇಡಿ, ಅದು ಎಲ್ಲಿಯಾದರೂ ಮತ್ತೆ ನಿಮ್ಮ ತಂದೆ ತಾಯಿಯವ್ರನ್ನೇ ಅರೆಸ್ಟ್ ಮಾಡ್ತಾರೆ. ನನಗೆ ಬಾಯಲ್ಲಿ ಬಂತು ಹೇಳುವ ಅಂತೇಳಿ ನಾವು ಬೆರಣೆ ಹಾಕುವ ಅಟ್ಟದಲ್ಲಿ ಅಕ್ಕಿಯ ಇದರಲ್ಲಿ ಇಡ್ತಿದ್ದೆವು. ಅದು ಹೇಳಲಿಕ್ಕೆ ಬಂತು, ಮತ್ತೆ ಏನೋ ನಮಗೆ ಸಂಘದ ಶಿಕ್ಷಣ ಇದ್ದಲ್ಲ, ಇದು ಏನೋ ಉಂಟು ಇದರಲ್ಲಿ ಅಂತ ಹೇಳಿ ಹೇಳಲಿಲ್ಲ. ಅದೇ ಮನುಷ್ಯ, ಅದೇ ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗುವಾಗ ನಮ್ಗೆ ಹೇಳುದು, ಇವಳನ್ನು ಸರಿ ಹಿಡಿಯಿರಿ, ಇವಳು ಕಹಳೆ ತಿಂದಿದ್ದಾಳೆ, ಈಗ ಬಸ್ಕಿ ತೆಗೀರಿ ಅಂತ. 500 ಬಸ್ಕಿ, 250 ಹೇಳುವಾಗ ಬಿದ್ದೆವು. ನಂತರ ನೀರೆಲ್ಲ ಹೊಡೆದು ಎಷ್ಟೋ ಸಮಯ ನಾವು ನಡೀಲಿಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ. ಆದ್ರೆ ಸಹ ಈಗ ಸಹ ನನಗೆ ಆ ಸ್ಪಿರಿಟ್ ಕಾಣುವಾಗ ಕಾಣ್ತದೆ. ಬರ್ತೇನೆ ಮೇಡಮ್, ಒಂದು ದೂರವಾಣಿ ಕರೆ ಇದೆ. ಹಲೋ. ಸಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬಂದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಅದು ವ್ಯಕ್ತಿ ನಿರ್ಮಾಣ ಕಾರ್ಯವನ್ನು ಮಾಡುತ್ತದೆ, ಅದರ ರೀತಿ ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನು ಮಾಡುತ್ತದೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನಮ್ಗೆ. ಯಾಕೆಂದ್ರೆ ನಾವು ಅದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದು ಬಂದವರು. ನಮ್ಮ ತಂದೆಯವರು ಕೂಡ ತುರ್ತು ಪರಿಸ್ಥಿತಿಯಲ್ಲಿ ಏನೇನೋ ಅನುಭವಿಸ್ಬೇಕಲ್ಲ ಅನುಭವಿಸಿ ಇವಾಗ ಇಲ್ಲ ಅವರು. ಇವಾಗ ನೆನಪಾಗ್ತಿದ್ದೆ ಇವರೆಲ್ಲ ಮಾತಾಡುವ, ಇವರಿಗೆ ನಿಜವಾಗ್ಲೂ ನಾವು 2ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಷ್ಟೇ ಅಭಿಮಾನ ಇವರ ಮೇಲೆ ನಮ್ಗೆ ಇದೆ, ಎಲ್ಲ ಹಿರಿಯರ ಮೇಲೆ. ಯಾಕೆಂದ್ರೆ ಸಂಘ ಯಾವತ್ತು ದೇಶಕ್ಕೆ ದ್ರೋಹ ಮಾಡುವಂತ ಕೆಲಸವನ್ನು ಮಾಡಲೇ ಇಲ್ಲ. ಯಾವ್ದು ತಪ್ಪು ಅದನ್ನು ತಪ್ಪು ಅಂತ ಹೇಳಿದೆ. ನೋಡಿ, ಒಂದು ಜನರ ಅಭಿಪ್ರಾಯವನ್ನು ಹೇಗೆ ಕ್ರೋಢೀಕರಣ ಮಾಡಬಹುದಂತ 1975ರಲ್ಲಿ ಮಧ್ಯರಾತ್ರಿಯಲ್ಲಿ ಎಮರ್ಜೆನ್ಸಿ ಆದ್ಮೇಲೆ ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ನಾಗರಿಕರು ಅಲ್ಲಿ ನೋಡಿ, ಜಾರ್ಜ್ ಫೆರ್ನಾಂಡಿಸ್ ಸಮಾಜವಾದಿ ಪಕ್ಷದವರು ಸಮೇತ ಆವಾಗ, ಅಲ್ಲಿ ಕಾಂಗ್ರೆಸ್ ಅವರು ಸಮೇತ ಆವಾಗ ಜೈಲು ಬಂದಿಯಾಗಿದ್ರು ಮೀಸಾದಡಿಯಲ್ಲಿ. ಆವಾಗ ಒಂದು ನಮ್ಮ ಕಹಳೆ ನ್ಯೂಸ್ ಪೇಪರ್ ಅದೊಂದು ಬಾರಿ ಇದರಲ್ಲಿ ಮಾಡ್ತಾ ಇದ್ರು. ಮತ್ತೆ ವಿಜಯ ದುಂದುಬಿ ಅಂತ ಒಂದು ನಡೀತಾ ಇತ್ತು. ಅನಂತರ ಇವತ್ತಿಗೆಲ್ಲ ಬೇರೆ ಬೇರೆ ಪುಂಗವ ಎಲ್ಲ ಬಂದಿದೆ ಅಲ್ಲ. ಆವಾಗ ಎಷ್ಟು ಕಷ್ಟಪಟ್ಟಿದ್ರು ಅಂದ್ರೆ, ಒಂದು ಸರ್ಕಾರಿ ಚೆನ್ನಾಗಿ ಇಲ್ಲಿಂದ ಮಂಗಳೂರಿಂದ ಹುಬ್ಳಿವರೆಗೆ ಹೋಗ್ತಾ ಇತ್ತು. ಆವಾಗ ಅದು ಚಾಕ್ಲೇಟ್ ನ ಗಾಡಿ ಇರ್ತಲ್ಲ, ಚಾಕ್ಲೇಟ್ ನ ಗಾಡಿಗಳು ಎಲ್ಲ ಹೋಗ್ತಾವಲ್ಲ, ಪ್ಲಾಸ್ಟಿಕ್ ಎಲ್ಲ ಇದು, ಅದರ ಅಡಿಯಲ್ಲಿ ಒಂದು ಡಬ್ಬ ಮಾಡ್ಕೊಂಡು ಆ ಕಹಳೆ ಇದನ್ನು ಪೇಪರ್ ನಕಲಿ ಹಾಕಿ ಎಲ್ಲರಿಗೂ ತಲುಪಿಸುವ ರೀತಿಯಲ್ಲಿ ಮಾಡ್ತಿದ್ರು. ಅವಾಗ ಒಂದು ಮಾಡ್ತಿದ್ದೊಂದು ಯಜ್ಞ, ಅದು ದೇಶದ ಯಜ್ಞ ಅಂತ ತಿಳ್ಕೋಬೇಕು. ಇವಾಗ ಅದೆಲ್ಲ ಮಕ್ಕಳಿಗೆಲ್ಲ ಗೊತ್ತಾಗಲ್ಲ. ಬಟ್ ನೋಡಿ, ಇವಾಗ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಗೂ ಅನಿಸ್ತದೆ, ಇಲ್ಲಿ ಕೂಡ ಒಂದು ಏನಾಗಿದೆ ಅಂದ್ರೆ, ಒಂದು ನಮ್ಮ ಅಘೋಷಿತ ತುರ್ತು ಪರಿಸ್ಥಿತಿ ಎದುರಿಸಿದಾಗೆ ನಮ್ಗೆಲ್ಲ ಭಾಸವಾಗ್ತಾ ಇದೆ. ನೋಡಿ, ಆವಾಗ ಕೂಡ ರಾತ್ರಿ ಎಲ್ಲ ದೌರ್ಜನ್ಯ ಮಾಡಿ ಪೊಲೀಸರು ಇದು ಮಾಡ್ತಿದ್ರು ಅಲ್ವಾ. ಈಗ ನಮ್ಮನ್ನ ಆಳುವವರು ಕೂಡ ಅದೇ ರೀತಿ ಮಾಡ್ತಿರುವಾಗ ಇದೇನು ಹುಟ್ಟು ಕೂಡ ಬೆಟ್ಟ ಹಾಕಿದ್ರು ಹೋಗುದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತಾ ಇದೆ ನಮ್ಗೆ. ಆಯ್ತು, ಧನ್ಯವಾದಗಳು ನಿಮ್ಗೆಲ್ಲ. ತಮ್ಮ ಹೆಸರು ಸರ್? ಓಕೆ 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 ಎಸ್ ಭಾರತಿ ಮೇಡಮ್, ತಮ್ಮ ಬಳಿ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಆ ಬಳಿಕ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಪ್ರತಿ ಬಾರಿಯೂ ಕೂಡ ಹಲವರಿಗೂ ಕೂಡ ಒಂದು ಗೊಂದಲ ಇದೆ, ಈ ಕಹಳೆ ಅನ್ನುವಂಥದ್ದು. ಈ ಕಹಳೆಯಲ್ಲಿ ಅಂಥದ್ದು ಏನಿತ್ತು ಅಂತ ಹೇಳಿ, ಅಂದರೆ ಅದನ್ನು ಅಡಗಿಸಿಡುವಷ್ಟು ಅಥವಾ ಪೊಲೀಸರ ಕೈಗೆ ಸಿಗದಷ್ಟು ಭದ್ರವಾಗಿಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು ಎಲ್ಲರೂ ಕೂಡ. ಆ ಸಂದರ್ಭ ಕಹಳೆಯಲ್ಲಿ ಅಂತಹ ಪರ್ಟಿಕ್ಯುಲರ್ ವಿಚಾರಗಳಿಗೆ ಏನು ಇರ್ತಾ ಇತ್ತು ಅಂತ ಹೇಳಿ ಅದು ಕೂಡ ಜನರಿಗೆ ಗೊತ್ತಾಗ. ಅಂದ್ರೆ ಕಹಳೆ ಅಂತ ಹೇಳ್ತಾ ಇದ್ದಾರೆ, ಯಾತಕ್ಕೋಸ್ಕರಪ್ಪ ಅದನ್ನ ಅಡಗಿಸಿಡ್ಬೇಕಾದಂತ ಪರಿಸ್ಥಿತಿ ದೇಶದಲ್ಲಿ ತುರ್ತು ಪರಿಸ್ಥಿತಿ, ಪ್ರತಿಭಟಿಸ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ, ಏನು ಯಾರ ಹತ್ರ ಹೋಗಿ ಒಂದು ವಕೀಲರ ಹತ್ರ ಮಾತಾಡ್ಲಿಕ್ಕಿಲ್ಲ, ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ ಇಲ್ಲ.
ಎಲ್ಲ ನ್ಯಾಯಾಂಗ ಇಲ್ಲ, ಕಾರ್ಯಾಂಗ ಇಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ವಾಕ್ ಸ್ವಾತಂತ್ರ್ಯ ಇಲ್ಲ. ವಾಕ್ ಸ್ವಾತಂತ್ರ್ಯ ಕೇವಲ ಇಂದಿರಾ ಗಾಂಧೀಜಿಗೆ ಜೈ ಹೇಳಿ ವಾಕ್ ಸ್ವಾತಂತ್ರ್ಯ. ಭಾರತ್ ಮಾತಾಕಿ ಜೈ ಅಂತ ಹೇಳಲಿಕ್ಕಿಲ್ಲ. ಎಂತ ನಿಮ್ಗೆ ಎಮರ್ಜೆನ್ಸಿ ಹಾಕಿ ನೀವು ಒಂದು ದೇಶದ ಪ್ರಧಾನಿಯಾಗಿ ಭಾರತ್ ಮಾತಾಕಿ ಜೈ ಹೇಳಲಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಅವಸ್ಥೆ ನಮ್ದು? ನಾವೆಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದ್ದೇವೆ. ಬ್ರಿಟಿಷರ ಕಾಲದಲ್ಲಿ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬಿಡ್ಲಿಲ್ಲ, ಒಂದೇ ಮಾತರಂ ಅಂತ ಹೇಳಿ ಗಲ್ಲಿಗೇರಿದ್ದಾರೆ. ಹಾಗಿರುವಾಗ ನಮ್ಮ ಸ್ವತಂತ್ರ ದೇಶದಲ್ಲಿ, ಪ್ರಜಾಪ್ರಭುತ್ವ ದೇಶದಲ್ಲಿ ಇದು ಭಾರತ್ ಮಾತಾಕಿ ಜೈ ಹೇಳಲಿಕ್ಕಿಲ್ಲ ಅಂದ್ರೆ ಹಾಗೆ ಕಹಳೆ ಏನಿತ್ತಂತ ಹೇಳಿದ್ರೆ ಇಲ್ಲಿ ದೇಶದಲ್ಲಿ ನಡೆಯುವ ಎಲ್ಲ ಸಂಗತಿಗಳು ಅದರಲ್ಲಿ ಇರ್ತಿತ್ತು. ನೋಡಿ, ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಮೀಸಾ ಅಂತ ಕೊಂಡೋಗ್ತಾರೆ. ಅವರನ್ನು ಎಲ್ಲಿ ಹಾಕಿದ್ದಾರೆ, ಯಾಕೆ ಕೊಂಡೋಗಿದ್ದಾರೆ, ರೀಸನ್ ಇಲ್ಲ. ಯಾವ ಜೈಲಲ್ಲಿ ಅವರಿದ್ದಾರೆ ಫ್ಯಾಮಿಲಿಗೆ ಗೊತ್ತಿಲ್ಲ. ನೀವು ಹೇಳ್ತೀರಿ ನಮ್ಮದು ಸಹಕಾರ ಭಾರತಿ ಸಂಘಟನೆಯಲ್ಲಿ ಇವತ್ತು ನಾನು NGOದಲ್ಲಿ ಒಂದು ರಾಷ್ಟ್ರೀಯ ಸಂಘಟನಾ ಸಮಿತಿಯ ಸದಸ್ಯೆಯಾಗಿದ್ದೇನೆ. ಅದು ಸಹಕಾರ ಭಾರತಿ ಹುಟ್ಟಿದ್ದೇ ಮೀಸಾದಲ್ಲಿದ್ದ ನಾಯಕರು ಕಲ್ಪನೆ ಕೂಸದು. ಯಾಕಂದ್ರೆ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಸಹ ಆಗ ತುಂಬ ಕೆಳಗೆ ಹೋಗಿತ್ತು. ಅದರ ವೃದ್ಧಿ, ಶುದ್ಧಿ, ಸಮೃದ್ಧಿ ಮಾಡ್ಬೇಕಂತ ಹೇಳಿ ನಮ್ಮದೇ ಇವರೆಲ್ಲ ಒಟ್ಟಾಗಿ ಲಕ್ಷ್ಮಣರಾವ್ ಇನಾಮದಾರ್, ನಮ್ಮದು ಲೀಡರ್ಸ್ ಎಲ್ಲ ಒಟ್ಟಾಗಿ ಮಾಡಿದ ಕನಸಿನ ಕೂಸು ಇವತ್ತು ರಾಷ್ಟ್ರಾದ್ಯಂತ NGO. ಅಂಥದ್ದೆಲ್ಲ ಎಲ್ಲ ವಿಷಯ, ಎಲ್ಲಿ ಯಾರಿಗೆ ಏನಾಯ್ತು, ಎಲ್ಲೆಲ್ಲಿ ಏನೇನು ಅನ್ಯಾಯ ಆಯಿತು. ಯಾಕಂದ್ರೆ ನೋಡಿ, ಈಗ ಸಹ ನಾನು ಹೇಳುದು ನಮ್ಮ ಮಕ್ಕಳಿಗೆ ಅಂತ ಹೇಳ್ತಾರೆ, ಒಂದು ಪದ್ಯ ಉಂಟಲ್ಲ, ಗಂಗೆ ಇದ್ದರೇನು, ತುಂಗೆ ಇದ್ದರೇನು, ಹಿಮಾಲಯ ಇದ್ದರೇನು, ನಮ್ಮ ಮನೆಯ ಮಕ್ಕಳು ಮಲಗಿದ್ದಾರೆ ಅಂತ. ಅದಕ್ಕೆ ಅವರನ್ನು ಎಚ್ಚರಿಸಬೇಕಲ್ಲ. ಇವರಿಗೆ ಕೆಲವರು ಹೆದರ್ತಾರೆ, ಅವರಿಗೆ ಕೊಡುದು. ದೇಶದಲ್ಲಿ ಆಗ್ತಾ ಇದ್ದಂತಹ ಘಟನೆಗಳನ್ನ ಈಗಿನ ತರ ಮಾಧ್ಯಮಗಳಲ್ಲಿ ಲೈವ್ ಆಗಿ ನೋಡುವಂತ ಪರಿಸ್ಥಿತಿಗಳು ಇರಲಿಲ್ಲ. ಇರ್ತಾ ಇದ್ರೂ ಕೂಡ ಅದಕ್ಕೆ ಅವಕಾಶಗಳು ಇರ್ತಾ ಇರಲಿಲ್ಲ. ಅಂದ್ರೆ ಅದೆಲ್ಲವನ್ನ ಕೂಡ ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಬೇಕು. ಇಂದಿರಾ ಗಾಂಧಿ ಅವರು ಹೇಳ್ಬೇಕಾ, ಓಕೆ ಟೆಲಿಕಾಸ್ಟ್ ಮಾಡಿ ಅಂತ ಹೇಳಿ. ಅದರ್ವೈಸ್ ಎಂತಹ ಫುಟೇಜ್ ಇದ್ರು, ಎಂತಹ ಮಾಹಿತಿ ಇದ್ರು ಕೂಡ ಅದನ್ನ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡುವಂತಿರ್ಲಿಲ್ಲ. ಅಂತಹ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಇದೊಂದು ಗುಪ್ತವಾಗಿ ಈ ರೀತಿಯಾದಂತಹ ಪತ್ರಿಕೆಗಳನ್ನ ಬಿತ್ತರಾಗ್ತಾ ಇತ್ತು. ಅರುಣ್ ಸರ್ ಬಳಿ ಬರ್ತೀನಿ, ಒಂದು ದೂರವಾಣಿ ಕರೆ ಇದೆ. ಹಲೋ. ಹಲೋ. ಎಸ್, ಹೇಳಿ ಸರ್. ನಾನು ಸಾಯಿನಾಥ್ ಬೋರ್ಡದಿಂದ. ಎಸ್, ಹೇಳಿ. ನಾನು ಇಬ್ಬರಿಗೆ ನನ್ನ ಒಂದು ಪ್ರಣಾಮ. ಹಿರಿಯರಿಗೆ ಒಂದು ಕಿನಿಯವರಿಗೆ ಮತ್ತು ಒಂದು ಭಟ್ರವರಿಗೆ. ಯಾಕೆಂತ ಹೇಳಿದ್ರೆ ಅವರು ಅದು ಪರಿಸ್ಥಿತಿ ನೋಡಿದವರು. ಇವರು ನಾನು ಶ್ಲಾಘೆಯನ್ನು ಯಾವತ್ತೂ ಒಂದು ಮರಿಲಿಕ್ಕಿಲ್ಲ. ಖಂಡಿತ. ಇನ್ನೊಂದು ಎಂತಂತ ಹೇಳಿದ್ರೆ, ನಿಮ್ಮ ಡಿಬೇಟ್ ಅಲ್ಲಿ ಒಂದು ಚರ್ಚೆ ಇಲ್ಲದೆ ಒಂದು ಮಾತಂತ ಹೇಳಿದ್ರೆ ಇದು ಮಾತ್ರ ಒಂದು ಕಾರ್ಯಕ್ರಮ. ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ ನೀವು ಡಿಬೇಟ್ ಮಾಡ್ತೀರಿ, ಎಲ್ಲರೂ ಚರ್ಚೆ ಮಾಡಿ ಅವರದೇ ಮಾತ್ರ ಮಾತಾಡುದು, ಬೇರೆ ಎಂತ ಮಾತಾಡ್ತೀವಿ. ಆದ್ರೆ ಒಂದು ಸರಿ ನಂಗೆ ಒಂದು ಭಾರಿ ಖುಷಿ ಆಯ್ತಂತೆ ಇವತ್ತಿದ್ದು ಡಿಬೇಟ್. ನೀವು ಇಂಥ ಡಿಬೇಟ್ ಅನ್ನು ಯಾವತ್ತಾದ್ರೂ ಮಾಡಿ, ನನ್ನ ಒಂದು ಯಾವತ್ತೂ ನಿಮ್ಗೆ ಒಂದು ಇದು ಉಂಟು. ಓಕೆ ಖಂಡಿತ. ಎಸ್, ಇವತ್ತಿನ ವಿಚಾರವನ್ನ ಜನರಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಪ್ರಯತ್ನ. ಅರುಣ್ ಸರ್, ಅಂದರೆ ಕಹಳೆ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ ಮತ್ತು ಆಗಿನ ಸಂದರ್ಭದಲ್ಲಿ ತಮ್ಮ ಜೊತೆಗೂ ಕೂಡ ಹಂಚಿಕೊಂಡಿರುವಂಥ ಅನೇಕ ಹಿರಿಯರಿದ್ದಾರೆ ಅವರ ಕಥೆಗಳನ್ನು. ಬಟ್ ಇವತ್ತಿನ ವೇದಿಕೆಯಲ್ಲಿ ನಾವು ಇಬ್ಬರನ್ನ ಮಾತ್ರ ಕುತ್ಕೊಳಿಸಿದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಂದರೆ ಸಿಟ್ಟಿಂಗ್ ಕೆಪಾಸಿಟಿ ಇಷ್ಟೇ ಇರುವಂಥದ್ದು ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಇನ್ನೂ ಅನೇಕ ಜನರಿದ್ದಾರೆ. ಅವರ ಎಲ್ಲರ ಪರವಾಗಿ ಇವರಿಬ್ಬರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅರುಣ್ ಸರ್, ತಾವು ಶೇರ್ ಮಾಡುವಂಥ ವಿಚಾರಗಳನ್ನು. ಈಗ ಭಾರತೀಯ ಭಟ್ರು ಹೇಳಿದ್ರು, ಮೀಸಾದಲ್ಲಿ ಒಳಗೆ ಹಾಕಿದ್ರು. ನಮ್ಗೆ ಮೊನ್ನೆ ಆದ ಒಂದು ಕೆಲವು ಘಟನೆಗಳು ಗೊತ್ತು. ವೀಸಾದಲ್ಲಿ ಹೊರಗೆ ಹಾಕಿದ್ದಾರೆ ಅಲ್ಲಿಂದ ಅಂತ. ಇದು ವೀಸಾಗೂ ಏನ್ ವಿಷಯ, ಏನ್ ವ್ಯತ್ಯಾಸ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್, ಇದು ವೀಸಾ. ಇದನ್ನು ಯಾರು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿ ಅಂತ ಬೇಳುತ್ತಿದ್ರೋ, ಅದಕ್ಕೋಸ್ಕರ ತನ್ನ ಮಾತನ್ನೆತ್ತುತ್ತಿದ್ರು, ಅವರ ಮೇಲೆ ಮೀಸಾ ಆಕ್ಟ್ ಹಾಕಿಬಿಡೋದು. 3 ವರ್ಷ ಕನಿಷ್ಠ ಶಿಕ್ಷೆ, 6 ತಿಂಗಳ ಕಾಲ ಮಾತಾಡ್ಲಿಕ್ಕಿಲ್ಲ ನೀನ್ ಏನ್ ಮಾಡಿದ್ಯಾ ಅಂತ. ಇಂಥ ಆಕ್ಟ್ ಇದು. ಆತಂಕವಾದಿಗಳಿಗೂ ಕೂಡ ಲಾಯರ್ ಇಡ್ತಾರೆ, ಇದೂ ಇಲ್ಲ ಇದಕ್ಕೆ. ಇಂಥ ಆಕ್ಟ್ಗಳನ್ನು ಮಾಡಿಕೊಂಡು ಜನರನ್ನು ತ್ರಾಹಿ ಅನ್ಬೇಕು. ಇನ್ನೂ ಈ ದೇಶ ಸಂಘಟನೆ ಸಾಕಪ್ಪ, ನಾನು ಮನೆಗೆ ಹೋಗಿ ಮನೆ ಮಕ್ಕಳು ನೋಡಿದ್ರೆ ಸಾಕಪ್ಪ ಅಂತ ಹೇಳಿ ಅಂಥ ಒಂದು ಕ್ರೂರವಾಗಿರತಕ್ಕಂಥ ಒಂದು ವಿಷಯ. ಕಹಳೆ ಪೇಪರ್ ಬಗ್ಗೆ ಹೇಳಿದರು, ನಮಗೆ ಗೊತ್ತೇ ಇಲ್ಲ. ಇವತ್ತು ವಾಟ್ಸಪ್ನಲ್ಲಿ ಪಟಾಪಟ್ಟನ್ನು ಟೈಪ್ ಮಾಡಿ ಬರಿತೀವಿ, ಸಾಮಾಜಿಕ ಜಾಲತಾಣದಲ್ಲಿ ಅಪಶಬ್ದಗಳನ್ನು ಬರಿತೀವಿ.
ಒಂದು ಅಪಶಬ್ದ ಬಿಡಿ, ಇದ್ದ ಸತ್ಯವನ್ನು ಇವತ್ತು ನಮ್ಮ ಮನೆಯ ಮಗನನ್ನು ಎತ್ತಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು ಅಂತ ಹೇಳಿ ನೀವು ಇಲ್ಲಿಯಾದ ನ್ಯೂಸ್ ಪೇಪರ್ನಲ್ಲಿ ಬರೆದ್ರು ಕೂಡ, ಹೇಳಿಕೆ ಕೊಟ್ಟರು ಕೂಡ ಅವ್ರ ಜೀವನ ಫಿನಿಶ್ ಅಂತ ಲೆಕ್ಕ. ಅದರ ಬದಲಿಗೆ ಕರುಣಾಮಯಿಯಾಗಿರ್ತಕ್ಕಂತಹ ತಾಯಿ ಇಂದಿರಾ ಗಾಂಧಿ ಅವರ ಕೃಪೆಯ ಮೇಲೆಗಡೆ ಏನಾದರೂ ಬಂದ್ರೆ ಅದು ವೈಭವಯುತವಾಗಿ ಬರುವಂಥದ್ದು. ಅಂದ್ರೆ ಜನರ ಮನಸ್ಸಿನಲ್ಲಿ ಇಂದಿರಾ ಗಾಂಧೀಜಿಯವರು ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಪ್ರಧಾನಿ, ಅವರಿಗಿಂತ ಮೇಲಿಲ್ಲ ಕೀಳು, ಹೀಗಿದ್ರೆ ಅದು ಖುಷಿ, ಇಲ್ಲದಿದ್ದರೆ ಅದು ವ್ಯಥೆ. ನಿಮಗೊಂದು ವಿಷಯ ಹೇಳ್ತೀನಿ. ಇವತ್ತು ಸಿ ಟಿ ರವಿಯವರು ಮಾತಾಡ್ತಾ ಅವ್ರು ಹೇಳಿದರು, ಇಲ್ಲೇ ಬಂಟ್ವಾಳದಲ್ಲ ಅಂತ ಅಂದ್ಕೊಳ್ತೀನಿ, ಒಬ್ಬರು ಸುಲೈಮಾನ್ ಅಂತ ಹೇಳಿ ಐ ಥಿಂಕ್ ಹೆಸರಿನಲ್ಲಿ ಆಚೀಚಿದೆ, ಅವರ ಮನೆ ಮುಂದೆ ಒಂದು ಬೋರ್ಡ್ ಹಾಕಿದ್ರಂತೆ, ಇಂದಿರಾ ಗಾಂಧಿ ನನ್ನ ತಾಯಿ ಅಂತ. ಆವಾಗ ಈ ತುರ್ತು ಪರಿಸ್ಥಿತಿಯ ಸಂದರ್ಭ, ಆವಾಗಿನ ಹೋರಾಟಗಾರರು ಅದನ್ನು ನೋಡಿದ್ರು ಎಷ್ಟು ಅಂತ ಸೇರಿಸ್ಯಾರು. ಅದರ ಕೆಳಗಡೆ ಮತ್ತೊಂದು ಸೇರಿಸಿದ್ರಂತೆ, ಹಾಗಾದರೆ ತಂದೆ ಯಾರು ಅಂತ. ಅಷ್ಟೇ, ಅದು ಅವನಿಗೂ ಕೂಡ ಕಸಿವಿಸಿ ಆಯಿತು. ಅದನ್ನದು ಬೋರ್ಡನ್ನು ತೆಗೆದು ಮನೆಯೊಳಗಿಟ್ಟ. ಸ್ವಲ್ಪ ದಿನದ ಆದ ನಂತರ ಅವನು ನಾಪತ್ತೆ ಅಂತ ಆಯಿತು. ಓಕೆ. ಮತ್ತು ಯಾರ್ದೋ ಒಂದು ಹೆಣ ನದಿಯಲ್ಲಿ ಸಿಕ್ಕಿತ್ತಂತೆ, ಅದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಇವನದ್ದೇ ಅನ್ನುವಂಥದ್ದನ್ನು ಗುಲ್ಲೆಬ್ಬಿಸಿದರು. ಕೆಲವೇ ಸಮಯದಲ್ಲಿ 40 ಜನರನ್ನು ಅರೆಸ್ಟ್ ಮಾಡಿದರು ಊಹಾತ್ಮಕವಾಗಿ. ಅದರಲ್ಲಿ ರುಕ್ಮಯ್ಯ ಪೂಜಾರಿ ಮತ್ತು ಇವತ್ತು ನಾವು ಕೆಲವರಿಗೆ ಅವರಿಗೆ ಶಾಲು ಹಾಕಿ ಒಂದು ಅಭಿನಂದನೆ ಗೌರವ ಸಲ್ಲಿಸಿದ ರುಕ್ಮಯ್ಯ ಪೂಜಾರಿ ಅವರು, ಪದ್ಮನಾಭ ಕೊಟ್ಟಾರಿ ಅವರು ಇದ್ರು. 6 ತಿಂಗಳ ಕಾಲ ಜೈಲಲ್ಲಿಟ್ಟರು. ಹೇಗಿಟ್ಟರು ಗೊತ್ತುಂಟ? ಹಿಂದೆಗಡೆ ಕೈಗಳನ್ನು ಕಟ್ಟಿ ಕೆಳಗೊಟ್ಟು ರಾಡ್ ಹಾಕಿ ಉಲ್ಟಾ ಎತ್ತಿ ಅವರಿಗೆ ನಿಲ್ಲಿಸಿ ಏರೋಪ್ಲೇನ್ ಅಂತ ಹೇಳಿದ್ರಲ್ಲ ಆ ಶಿಕ್ಷಣ ಕೊಟ್ಟರು. ಕೊನೆಯವರೆಗೂ ಅದು ಅನ್ಐಡೆಂಟಿಫೈಡ್ ಹೆಣ ಆಗಿರೋದ್ರಿಂದ ಮತ್ತೆ ಬಿಡುಗಡೆ ಆಯಿತು. ಆದರೆ ಅವರ ಮೇಲೆ ಹಾಕಿದ್ದು ಮೀಸಾದ್ರೊಳಗಡೆ ರೀ. ಅಂದರೆ ಯಾವ ರೀತಿಯಾಗಿ ವಿರೋಧಿಗಳನ್ನು ಸಾಯಿಸಬೇಕು ಅಂತ ಹೇಳಿ, ವಿರೋಧಿಗಳನ್ನು ಹತ್ಯೆ ಮಾಡಬೇಕು ಅಂಥ ರೀತಿಯಲ್ಲಿ ಕ್ರೌರ್ಯವನ್ನು ಈಗಿನವರು ಯಾವ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ತಾರೆ, ಯಾವ ರೀತಿ ಸಮರ್ಥನೆ ಮಾಡಿಕೊಳ್ತಾರೆ? ಇಂಥದ್ದು ನಡೆದಿತ್ತು ಅನ್ನುವಂಥದ್ದು ಅಷ್ಟೊಂದು ಮುಚ್ಚಿ ಹಾಕಿದ್ರಲ್ವಾ. ಇವತ್ತಿನ ಜನರ ಒಂದು ಪಠ್ಯಪುಸ್ತಕದಲ್ಲಿ ನಮ್ಮ ಭಾರತದ ಇತಿಹಾಸ ಅಂತ ಹೇಳುವಾಗ ಒಂದು 5 ಪುಟ ಆದರೂ ತುರ್ತು ಪರಿಸ್ಥಿತಿ ಬಗ್ಗೆ ಬರಬೇಕು. ನಮ್ಮ ಯಾಕೆ ಬರಬೇಕು ಅಂತ ಹೇಳಿದ್ರೆ, ನಾನು ಕಾಂಗ್ರೆಸ್ಸಿಗೆ ಓಟ್ ಕಡಿಮೆ ಆಗಬೇಕು ಅಂತ ಹೇಳ್ತಾ ಇಲ್ಲ. ಯಾಕೆ ಬರಬೇಕು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅಂದ್ರೆ ಏನು ವ್ಯಾಲ್ಯೂ ಗೊತ್ತಾಗುತ್ತೆ. ಅವಾಗ ಪ್ರಜಾಪ್ರಭುತ್ವ ಯಾಕೆ ಉಳಿಬೇಕು ಅನ್ನುವಂಥದ್ದು ವ್ಯಾಲ್ಯೂ ಇದರಿಂದ ಗೊತ್ತಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಮಾತ್ರ ಹೇಳ್ತಾ ಇದ್ದೇನೆ ಹೊರತು ಯಾವುದೇ ರಾಜಕೀಯ ದುರುದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವದ ವ್ಯಾಲ್ಯೂಸ್ ಏನು ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಒಂದ್ಸತಿ ಆ 2 ವರ್ಷಗಳ ಯಮಯಾತನೆ ಇದೆಯಲ್ಲ, ಅದು ಒಂದ್ಸತಿ ನೋಡಿ. ಅದು ಭಗಿಲುವಂಥ ಪುಸ್ತಕ ಇದು. ಒಂದ್ಸತಿ ಓದಿ ನೋಡಿ. ನಿಮ್ಮಲ್ಲಿಗೆ ಕಣ್ಣಲ್ಲಿ ನೀರು ಬರಲಿಲ್ಲ ಅಂತ ಹೇಳಿದ್ರೆ ನೀವು ಭಾರತೀಯರೇ ಅಲ್ಲ ಅಂತ ಲೆಕ್ಕ. ಎಸ್ ನಿಜಕ್ಕೂ ಕೂಡ ನನ್ನ ಸ್ವಂತ ಅನುಭವವನ್ನು ಹೇಳಬೇಕು ಅಂತ ಹೇಳಿದ್ರು ಕೂಡ ನನಗೂ ಕೂಡ ಕಾಲೇಜ್ ಮೆಟ್ಟಿಲು ಹತ್ತುವ ತನಕ ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತಲೂ ಕೂಡ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಕಲಿಯುವಂಥ ಪಠ್ಯಪುಸ್ತಕಗಳಲ್ಲಿ ಇದು ಯಾವುದನ್ನು ಕೂಡ ಉಲ್ಲೇಖಗಳನ್ನು ಮಾಡ್ತಾ ಇಲ್ಲ. ನಾನು ನೆಲೆಸಿರುವಂಥ ಭಾರತದಲ್ಲಿ ಇಂತಹ ಘಟನೆಗಳು ನಡೆದಿದೆ ಅನ್ನುವಂತಹ ವಿಚಾರಗಳನ್ನು ನಮಗೆ ತಿಳಿಯಪಡಿಸುವಂಥ ಪ್ರಯತ್ನಗಳು ನಡೀತಾ ಇರಲಿಲ್ಲ. ಅದರ ಹೊರತಾಗಿ ಬೇರೆ ವಿಚಾರಗಳನ್ನು ಅದರಲ್ಲಿ ತುರುಕಿಸ್ತಾ ಇದ್ರು. ಅದಕ್ಕೋಸ್ಕರ ಅರುಣ್ ಶೆಟ್ಟಿ ಅವರು ಹೇಳಿರೋ ಪ್ರಕಾರ ಈಗಿನ ಪಠ್ಯಪುಸ್ತಕದಲ್ಲಾದರೂ ಇನ್ನು ಮುಂದಿನ ಪೀಳಿಗೆಯ ಮಕ್ಕಳಿಗಾದರೂ ಈ ದೇಶದಲ್ಲಿ ಏನು ನಡೆದಿತ್ತು ಅನ್ನುವಂಥ ವಿಚಾರಗಳು ಇರಲಿ. ಅದನ್ನು ರಾಜಕೀಯವಾಗಿ ಅವರಿಗೆ ಮತ ಕಡಿಮೆ ಆಗುತ್ತೆ ಅಥವಾ ಇನ್ನೊಂದು ಪಕ್ಷಕ್ಕೆ ಮತ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರವನ್ನಲ್ಲ, ಪ್ರಮುಖವಾಗಿ ಇಲ್ಲಿ ಏನು ನಡೆದಿತ್ತು ಅನ್ನುವಂಥ ಆ್ಯಕ್ಚುಯಲ್ ಫ್ಯಾಕ್ಟ್ಗಳನ್ನು ಪಠ್ಯಪುಸ್ತಕಗಳಲ್ಲಿ ಇರಲಿ ಅನ್ನುವಂಥದ್ದು ಮಾತ್ರ. ಪುಸ್ತಕದಲ್ಲಿದ್ದಾಗ ಮಾತ್ರ ಅದು ಮಸ್ತಕಕ್ಕೆ ಬರೋದಕ್ಕೆ ಸಾಧ್ಯ. ಈ ಪ್ರಯತ್ನಗಳನ್ನು ಕೂಡ ಈಗಿನ ವ್ಯವಸ್ಥೆಗಳು ಖಂಡಿಸ್ತಾವೆ. ಅದು ವಿಪರ್ಯಾಸ. ಒಂದು ದೂರವಾಣಿ ಕರೆ ಇದೆ. ಹಲೋ ಓಕೆ ವಿಠಲ್ ಸರ್, ತಾವು ಕೂಡ ಆಗ ಹೇಳ್ತಾ ಇದ್ರಿ ಅನೇಕ ತುರ್ತು ಪರಿಸ್ಥಿತಿಯ ಹೋರಾಟಗಾರರು ತಮ್ಮ ಮನೆಯಲ್ಲಿ ನೆಲೆಸ್ತಾ ಇದ್ರು, ಅಡುಗುತಾಣವಾಗಿ ತಮ್ಮ ಮನೆಯನ್ನು ಬಳಸಿಕೊಳ್ತಾ ಇದ್ರು. ತಮ್ಮ ಮನೆಗೆ ಪೊಲೀಸರು ಏನಾದರೂ ಭೇಟಿ ನೀಡುವಂಥ ಪ್ರಮೇಯಗಳು ನಡೆದಿತ್ತಾ? ತಾವು ಯಾವ ಥರ ಅದನ್ನು ಎದುರಿಸಿದ್ರಿ ಅಂತ ಹೇಳಿ? ನಿಮ್ಮ ಮನೆಗೆ ಏನಾದರೂ ಪೊಲೀಸರು ಬಂದಿದ್ರಾ? ಪೊಲೀಸರು ಆ ಸಮಯದಲ್ಲಿ ಏನು ಬರಲಿಲ್ಲ. ಆದರೆ ನಮ್ಮ ಮನೆಗೆ ಬರುವವರು ನಮ್ಮ ಕಾರ್ಯಕರ್ತರೇ. ಮತ್ತೆ ಆ ಸಮಯದಲ್ಲಿ ನಾನು ಅಂಡರ್ಗ್ರೌಂಡ್ ಇದ್ದರು ಯಾರಿದ್ದಾರೆ ಅವರೆಲ್ಲರೂ ಬಂದು ಹೋಗ್ತೇವೆ. ನಿಮಗೆ ಕೃಷ್ಣಪ್ಪನವರು
RSS ನ ಕೃಷ್ಣಪ್ಪ ಹಿರಿಯ ಪ್ರಚಾರಕ. ಮತ್ತೆ ಸಂಜೀವ್ ಶೆಟ್ಟಿ MLC ಆ ಸಮಯದಲ್ಲಿ. ಮತ್ತೆ ಬಾಕಿಯವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ನಮಗೇ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಬಂದು ಹೋಗ್ಬೋದು. ಆ ರೀತಿಯಲ್ಲಿ ಒಂದು ಓಪನ್ ಡೋರ್ ನಮ್ದು. ತುರ್ತು ಪರಿಸ್ಥಿತಿ ಹೋರಾಟಗಾರರಿಗೋಸ್ಕರ. ನಮ್ಮ ಹಿರಿಯರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಈ ನಮ್ಮ ಕೃಷ್ಣಪ್ಪನವರು ಅವರೆಲ್ಲ ಹೇಳಿದ್ರಲ್ಲ, ಬಹಳ ಮಹಾನ್ ಚೇತನವರು. ಅವ್ರು ಯಾರಂತ ಹೇಳಿದ ಸಮಾಜಕ್ಕೆ ಸಾಧಾರಣ ಗೊತ್ತಿಲ್ಲ, ಅವರ ಒಡನಾಟ ನನಗೂ ಕೂಡ ಇತ್ತು. ಅದರಿಂದ ಹೇಳ್ತಿದ್ದೀನಿ, ಇಂಥ ಹಲವು ಹೋರಾಟಗಾರರು ಪ್ರತಿಯೊಂದು ಮನೆಗಳಲ್ಲಿ ಸೇರೋರು. ಈಗಿನ ಹಾಗೆ ವಾಟ್ಸಪ್ ಇರಲಿಲ್ಲ, ಫೋಟೋ ನೋಡಿಕೊಂಡು ಅವನ ಐಡೆಂಟಿಫೈ ಮಾಡಲಿಕ್ಕೆ ಮನೆಗೆ ಹೋಗಿರೋರು. ಆ ಮನೆಯವರು ಕೂಡ ಇವನು ನನ್ನ ಮಾಮ, ಇವನು ನನ್ನ ಅಜ್ಜ, ಇವನು ನನ್ನ ಅಳಿಯ ಅಂತ ಹೇಳ್ಕೊಂಡು ಇಟ್ಕೊಳ್ಳೋರು. ಪೊಲೀಸ್ ರೈಡ್ ಮಾಡೋರು, ಅವ್ರಿಗೇನು ಗುಮಾನಿ ಬರ್ತಿತ್ತು. ಪೊಲೀಸ್ ರೈಡ್ ಮಾಡುವಾಗ ಇವನು ಅಲ್ಲಿ ತೆಂಗಿನಕಾಯಿ ತುರಿತಾ ಇದ್ದಾನೆ, ಇವನೇನು ಕೃಷ್ಣಪ್ಪನಂಥವರು ಅಥವಾ ದೊಡ್ಡ ಹೋರಾಟಗಾರರು ಅಂತ ಅಂದ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಏನ್ ಅರೆಸ್ಟ್ ಮಾಡೋದು, ಹೇಗೆ ಮಾಡೋದು ಅಂದ್ರೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ. ಈಗಿನ ಹಾಗೆ ನಾವು AC ರೂಮ್ನಲ್ಲಿ ಕುಳಿತುಕೊಂಡು ಹೋರಾಟಗಾರ ಅಲ್ಲ ಅವರೆಲ್ಲ, ಖಂಡಿತ ಆ ಒಂದು ನೆಲದಲ್ಲಿ ನಿಂತುಕೊಂಡು ಕೆಲಸ ಮಾಡಿದಾರಲ್ಲ. ಇವರಿಗೂ ಕೂಡ ಯಾವ್ದು ಕೆಲಸದಲ್ಲಿ ಇದ್ರು, ಇವರಲ್ಲಿ ಏನಾದ್ರೂ ಇವರಿಗೆಲ್ಲ ರಕ್ಷಣೆ ಕೊಡ್ತಾ ಇದ್ದಾರೆ, ಇವರಿಗೆಲ್ಲ ಅನ್ಲಿಮಿಟೆಡ್ ಫುಡ್ ಇಲ್ಲಿ ಇವರ ಮನೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸರ್ಕಾರ ಇವರನ್ನು ಉಳಿಸ್ತಿತ್ತ? ಇವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಗೋವಾದಲ್ಲಿ ಹೋರಾಟ ಮಾಡಿದ್ರು, ಅದು ತುರ್ತು ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡ್ರು ಅಂತ ಹೇಳಿದ್ರೆ ಇವರು ಕೂಡ ಜೈಲೇ. ನಮ್ಮಲ್ಲಿ ನನ್ನ ತಂದೆಯವರು ಹೇಳ್ತಾ ಇದ್ರು, ಜೈಲಿಗೆ ಹೋಗೋದಕ್ಕಿಂತ ಮಾರಾಯ ಹೊರಗೆ ನಾವು ಇರಬೇಕಾಗಿರತಕ್ಕಂಥ ವಿಷಯ. ಎಲ್ಲರೂ ಜೈಲಿಗೆ ಹೋಗ್ಬಿಟ್ರೆ ಹೊರಗೆ ತಿಳಿಸೋರು ಯಾರು? ಯಾರು ಹೊರಗೆ ಭೂಗತವಾಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ. CIDಗಳನ್ನು ಬಿಡ್ತಾ ಇದ್ರು, ಅಂದ್ರೆ ನಾವು ಹೇಳ್ತೀವಲ್ಲ ಗುಪ್ತಚರ ಇಲಾಖೆಗಳನ್ನು ಬಿಡ್ತಾ ಇದ್ರು. ಅವರವರ ಯಾರು ಏನಂತ ಗೊತ್ತಿರ್ಲಿಲ್ಲ, ಇವರ ಹತ್ರ ಬಂದು ಪಾಲಿಶ್ ಆಗಿ ಮಾತಾಡೋದು, ಕಹಳೆ ಎಲ್ಲ ಸಂಗ್ರಹ ಚೆನ್ನಾಗಿಡಪ್ಪ, ಇನ್ನೊಬ್ಬರ ಹತ್ರ ಕೊಡ್ಲಿಕ್ಕಿದ್ದು, ಹೀಗೆ ಯಾರು ಏನಂತ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಗೊತ್ತಾಗ್ತಿತ್ತು ಅವರೇ ಇವರು ಅಂತ. ನಮ್ಮ ಚಿಕ್ಕಪ್ಪನನ್ನು ಅರೆಸ್ಟ್ ಮಾಡಬೇಕಾದ್ರೂ ಕೂಡ ಹಾಗೇನೆ ಯಾರನ್ನೂ ಹುಡುಕಿಕೊಂಡು ಬಂದ್ರು. ಅದ್ರಲ್ಲಿ ಯಾರೋ ಇನ್ನೊಬ್ಬ ಗುಮಾನಿ ಕೊಟ್ಟ, ಇವನಿಗಿಂತಲೂ ಇನ್ನೊಬ್ಬ ಇದ್ದಾನೆ ಒಳಗಡೆ ಅಂತ, ನಾಗೇಶ್ ಶೇಟ್ ಅಂತ, ಅವನನ್ನು ಹಿಡ್ಕೊಂಡು ಹೋಗಿ ಅಂತ ಅವರನ್ನು ಹಿಡ್ಕೊಂಡು ಹೋದ್ರು. ಹೀಗೆ ಅನೇಕ. ಮತ್ತೆ ಒಳಗಡೆ ಹೋದ ಮೇಲೆ ಯಮಯಾತನೆ ಅದು. ಆ ಯಮಯಾತನೆ ಅಂತ ಹೇಳಿದ್ರೆ ಇಲ್ಲಿ ಪೊಂಡುಮಾಮ ಅಂತ ಹೇಳಿ ಇದ್ರು. ಅವರಂತೂ ಅವರು ಹೊಡೆದ ಪೆಟ್ಟಿಗೆ ಅಲ್ಲೇ ವಾಂತಿ, ಅಲ್ಲೇ ಬೇದಿ, ಒರಡಾಡಿಕೊಂಡು ಹೊಡೆದಿದ್ದಾರೆ, ತಿಂಗಳಾನುಗಟ್ಟಲೆ ಹೊಡೆದಿದ್ದಾರೆ. ಇಂಥ ಒಂದು ಕಥೆಗಳನ್ನು ಒಂದು ಸಂಗ್ರಹ ಮಾಡಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಆದ್ರೂ ಕೂಡ ಈ ನೆಹರೂನವರ ಅಪ್ಪ ಫೋನ್ ಮಾಡಿದ್ದಕ್ಕೆ ಅವರನ್ನು ಬಿಡುಗಡೆ ಮಾಡ್ತಿದ್ರು. ಇಲ್ಲಿ ಅದು ಕೂಡ ಇರ್ಲಿಲ್ಲ ಅಲ್ವಾ? ಅಂತ ಒಂದು ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಿದ್ರಲ್ಲ, ಅದಕ್ಕೆ ಇನ್ನೂ ಕೂಡ ಸಾರಿ ಕೇಳಿದ್ರ? ಸಾರಿ ಇನ್ನೂ ಕೂಡ ಕೇಳಲಿಲ್ಲ. ಯಾಕೆ ಹೇಳಿ? ಇದು ಜನರಿಗಿನ್ನೂ ಗೊತ್ತಾಗ್ಲಿಲ್ಲ ಯಾವ ರೀತಿ ಇಂಥ ಒಂದು ಕಾಲಖಂಡ ಇತ್ತು ಅಂತ ಜನರಿಗೆ ರೀಚ್ ಆಗಲಿಲ್ಲ. ಅದಕ್ಕೋಸ್ಕರ ಇನ್ನೂ ಕೂಡ ಸಾರಿ ಕೂಡ ಕೇಳಲಿಲ್ಲ ಇನ್ನೂ ಕೂಡ. ಖಂಡಿತ. ಭಾರತಿ ಮೇಡಮ್, ಎಸ್, ನಮ್ಗೆ ಅರೆಸ್ಟ್ ಆಯ್ತಲ್ಲ, ಅರೆಸ್ಟ್ ಆಗುವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದ ಉಳಿದ ಜನರನ್ನ ಸಹ ತಂದ್ರು, ಹೆಂಗಸರನ್ನೆಲ್ಲ. ಯಾವುದೋ ಒಂದು ಮಗುವಿನ ತೊಟ್ಟಿಲ್ ಹಾಕ್ಲಿಕ್ಕೆ ಬಂದ ಹೆಂಗಸೊಬ್ರು ಸಿಕ್ಕಿಬಿದ್ರು ಒಳಗೆ. ಎಷ್ಟು ನಾವು ನಮ್ಮವರಲ್ಲ ಅಂತ ಹೇಳಿದ್ರು ಬಿಡ್ಲಿಲ್ಲ. ಇಷ್ಟು ಸಣ್ಣ ಲಾಕಪ್, ಅದರಲ್ಲಿ ನಾವು 15-20 ಜನ ಒಬ್ಬರ ಮೇಲೆ ಒಬ್ಬರು, ಬೆಳಿಗ್ಗೆಯಿಂದ ರಾತ್ರಿ ತನಕ. ನಮ್ಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಒಬ್ರು ಮಾತ್ರ ಒಳ್ಳೆ ಪೊಲೀಸರು ಸಹ ಇದ್ರು, ನಮ್ಗೆ ಅಲ್ಲಿ ತನಕ ಕರ್ಕೊಂಡು ಹೋಗಿ ಎಲ್ಲ ಮಾಡಿದವರು ಸಹ. ಅವರಿಗೆ ಸಹ ನಾನು ನಿಜವಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಅವರಿಗೆ ಗೊತ್ತಿತ್ತು, ಅದೇನ್ ಮಾಡುದು, ಅವ್ರು ಏನ್ ಮಾಡ್ಲಿಕ್ಕೆ ಹೇಳ್ತಿದ್ರು ನನಗೆ, ಮೇಡಮ್ ಮಕ್ಕಳೇ ನೀವು ಈಚೆಯಿಂದ ಹೋಗಿ ಆಚೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಮ್ಗೆ ಎಷ್ಟೋ ಜನ ಹೇಳಿದ್ದಾರೆ. ಆದ್ರೆ ಅದು ಆ ಲಾಕಪ್ ಅಲ್ಲಿ ನಾವು ಕೂತದ್ದು ಬೆಳಗ್ಗೆಯಿಂದ ರಾತ್ರಿ ತನಕ. ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಾಗ ಹೇಳಿದ್ದೇನು ಗೊತ್ತುಂಟ, ಟ್ರಾಫಿಕ್ಕಿಗೆ ಅಡ್ಡ ಬಂದದ್ದು ಅಂತ ಕೇಸ್ ನಮ್ಮ ಮೇಲೆ. ಆಗ ಮಾಧವ್ ಭಂಡಾರಿ ಇದ್ರಲ್ಲಿ, ಅವರನ್ನು ನಿಜವಾಗ್ಲೂ ಈಗ ನನಗೆ ಸ್ಮರಣೀಯರಂತ ಹೇಳ್ಬೋದು. ಗಡ್ಡ ಎಲ್ಲ ಬಿಟ್ಟು ಅವರಿಗೆ ಮೀಸ ಹಾಕಿ ಎಷ್ಟೋ ಸಮಯ ಆಗಿದೆ. ಆ ದಿವಸ ಅವರನ್ನು ಸಹ ಕೋರ್ಟಿಗೆ ತಂದಿದ್ರು. ಅವರು ನಮ್ಗೆ ಹೇಳಿದ್ರು, ಕೊಡಬೇಡಿ, 25 ರೂಪಾಯಿ ಫೈನ್ ಕಟ್ಟಲೇಬೇಡಿ, ನಾವು ಪ್ರತಿಭಟನೆ ಹೋರಾಟಗಾರರು, ನೀವು ಹೋಗ್ಬೇಡಿ, ನಾವು ರಾಷ್ಟ್ರ ಸೇವಿಕ. ನಾವಾಗ ಹೇಳಿದೆವು, ನಾವು ರಾಷ್ಟ್ರ ಸೇವಿಕಾ ಸಮಿತಿಯಿಂದ ಪ್ರತಿಭಟನೆಗೆ ಬಂದದ್ದು ಅಂತ. ವಿದ್ಯಾರ್ಥಿನಿಯರು ಆದ್ರೂ ಸಹ ನೋಡ್ಲಿಲ್ಲ ಅವರು ಎಂತ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರು. ಊಟ ಇಲ್ಲ, ತಿಂಡಿ ಇಲ್ಲ, ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಹೀಗೆ ನೋಡಿ, ನಾಯಿಗೆ ನಾವು ಹೇಗೆ ಟಕ ಮಾಡ್ತೇವೆ ಹಾಗೆ ಹೆದರಿಸೋದು ನಮ್ಮನ್ನು. ನಾವು ಅನುಭವಿಸಿದ್ದೇವೆ ತುಂಬಾ. ಆದ್ರೆ ಸಹ ನನಗೆ ಈಗ ಸಹ ಹೆಮ್ಮೆ ಆಗ್ತದೆ. ಏನು ಗೊತ್ತುಂಟ,
ಅದರಿಂದ ಆ ಎಮರ್ಜೆನ್ಸಿಯಿಂದ ನಮ್ಮ ಶಕ್ತಿ ನಮಗೆ ಗೊತ್ತಾಯಿತು. ಇನ್ನು ಈ ಭಾರತ ದೇಶಕ್ಕೆ ಯಾವಾಗ ಏನು ಕಷ್ಟ ಬಂದರೆ ಸಹ ನಾವು ನಮ್ಮ ಉಸಿರಿರುವ ತನಕ ಹೋಗ್ತೇವೆ. ಏನಾಗ್ತದೆ ಹೆಚ್ಚಂದ್ರೆ ಮನುಷ್ಯ ಜೀವನ ಸಣ್ಣದು, ದೇವರು ಬರ್ದಾಗಿದೆ. ಇನ್ನು ಯಾವಾಗಲೂ ಹೇಳ್ತಾರೆ ಕಲಿಯುಗ ಕಲಿಯುಗ ಅಂತೇಳಿ, ಕಲಿಯುಗ ಹೋಗುವಾಗ ಸತ್ಯಯುಗ ಎಂಟ್ರೆ ಖಂಡಿತ ಆಗ್ತದೆ. ಆದ್ದರಿಂದ ಕೆಟ್ಟದ್ದಕ್ಕೆ ಯಾವಾಗಲೂ ನಾವು ಹೋರಾಟ ನಡೆಸುವಾಗ ಸಹ ಕೆಟ್ಟದ್ದರೊಟ್ಟಿಗೆ ಒಳ್ಳೆಯದು ಖಂಡಿತ ಇರ್ತದೆ. ಆದ್ದರಿಂದ ಎಮರ್ಜೆನ್ಸಿ ನಮಗೆ ಒಳ್ಳೆ ಪಾಠ ಕಲಿಸಿದೆ ಮಾತ್ರ. ಅಂದ್ರೆ ತಾವು ತಮ್ಮ ಕಣ್ಣಾರೆ ಅನೇಕ ಜನರು ಪೆಟ್ಟು ತಿನ್ನುವಂತದ್ದನ್ನು ಇವರ ಗಂಡ ನನ್ನ ಹಸ್ಬೆಂಡಿಗೆ ಇಲ್ಲ, ಗಣೇಶ್ ಭಟ್ ಅವರು ದಿವಂಗತರಾಗಿದ್ದಾರೆ. ಇವರು ಕೂಡ ತುರ್ತು ಪರಿಸ್ಥಿತಿಯಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದ್ರು. ಅವರು ಊಟ ತಂದೆಲ್ಲ ಕೊಡ್ತಿದ್ರು ನಮ್ಗೆ. ನಿಜವಾಗಿ ಹೇಳ್ಬೇಕಾದ್ರೆ ತುರ್ತು ಪರಿಸ್ಥಿತಿಯೇ ನಮ್ಮನ್ನು ಒಟ್ಟು ಮಾಡಿದ್ರು. ಕಾರಣ ತುರ್ತು ಪರಿಸ್ಥಿತಿ. ಮತ್ತೆ ಸಹ ನಾವು ನನ್ನ ಗಂಡನ ಹತ್ರವೇ ನನಗೆ ಅದು ಸ್ಫೂರ್ತಿ. ಈಗ ಸಹ ಅವರೇ, ಈಗ ಸಹ ನನ್ನ ಆ ದಿವಸದ್ದು ಆ ರಕ್ತ ಉಂಟಲ್ಲ, ಈಗ ಸಹ ದೇಶಕ್ಕೆ ಏನಾದ್ರು ಆದ್ರೆ ನಮ್ಗೆ ಒಂದು ಕನಸಿತ್ತು. ಎಲ್ಲ ಪ್ರತಿಭಟನೆಗೆ ನಾವು ಹೋಗಿದ್ದೇವೆ, ಗಂಡ ಹೆಂಡತಿ ಇರ್ಬೋದು, ಮಕ್ಕಳನ್ನು ಬೀಗ ಹಾಕಿ ಆದ್ರೂ ಹೋಗಿದ್ದೇವೆ. ಆದ್ರೆ ಒಂದು ಕನಸಿತ್ತು, ಒಂದು 370 ಆರ್ಟಿಕಲ್ಸ್ ಆಯ್ತು, ರಾಮ ಮಂದಿರ ಆಯ್ತು, ಇನ್ನೊಂದು ಉಂಟು ನಮ್ಮ ಬದುಕಿರುವುದರೊಳಗೆ ಆಗ್ಬೇಕಂತ ದೇವರ ಹತ್ರ ಬೇಡುದು ಕಾಮನ್ ಸಿವಿಲ್ ಕೋಡ್ ಅಂತ ಬರ್ಬೇಕು. ಖಂಡಿತ ಭಾರತವನ್ನು ವಿಶ್ವಗುರು ಆದದ್ದು ನಮ್ಮ ಮಕ್ಕಳಾದ್ರೂ ನೋಡ್ಬೇಕು. ಈಗ ದಾಪುಗಾಲಿ ಇಡ್ತಾ ಉಂಟು ವಿಶ್ವಗುರು ಆಗುವತ್ತ ನೋಡ್ತೇವಲ್ಲ ನಾವು, ಗೊತ್ತಾಗುದಿಲ್ಲ. ಯಾಕಂದ್ರೆ ನೆಗೆಟಿವಿಟಿ ಹೆಚ್ಚು ಮಾಡ್ತಾರೆ. ಇವತ್ತಿನ ನಿಜವಾಗಿ ಅವರೊಬ್ರು ಹೇಳಿದ್ರು, ಇವತ್ತಿನ ನಿಮ್ದು ಇದು ಒಳ್ಳೇದಾಯ್ತು ಅಂತ. ಯಾಕಂತ ಹೇಳಿದ್ರೆ ಪಾಸಿಟಿವ್ ಮಾತ್ರ, ಇಲ್ಲದ್ರೆ ಅವರು ನೆಗೆಟಿವ್ ಮಾತಾಡೋದು, ಅಯ್ಯೋ ಗಲಾಟೆ ಕಿರಿಕಿರಿ. ಇದು ನಿಜವಾಗಿ ನಮ್ಮ ಯುವ ಪೀಳಿಗೆಗೆ ಒಂದು ಮಾದರಿ ಅಂತ ಹೇಳ್ಬೋದು. ಅವ್ರು ಕೇಳಿದ್ರೆ ಅವರಿಗೆ ಗೊತ್ತಾಗ್ತದೆ. ಒಂದು ಅರ್ಥದಲ್ಲಿ ಇಂದಿರಾ ಗಾಂಧಿ ಅವರಿಗೂ ಕೂಡ ಭಾರತಿ ಮೇಡಮ್ ಅವರ ಕಡೆಯಿಂದ ಧನ್ಯವಾದ ಹೇಳಲೇಬೇಕು. ಅಂದ್ರೆ ಅವರ ಜೊತೆಯಾಗೋದಕ್ಕೆ ಒಂದು ಕಾರಣ ಕೂಡ ತುರ್ತು ಪರಿಸ್ಥಿತಿ ಆಯ್ತು. ಅರುಣ್ ಸರ್, ಕೊನೆಯದಾಗಿ ಹೇಳೋದಾದ್ರೆ ಕಾರ್ಯಕ್ರಮದ ಕುರಿತಾಗಿ ಕೊನೆಯಲ್ಲಿ ಹೇಳೋದಾದ್ರೆ ಬಹಳಷ್ಟು ಮಂದಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಸ್ವಲ್ಪ ಸಮಯದ ಹಿಂದೆ ನಮ್ಮ ಸನ್ಮಾನ್ಯ ಯೋಗೀಶ್ ಭಟ್ರು ಬಂದಾಗಲೂ ಕೂಡ ನಿಮ್ಮ ಮನೆಯ ಪಕ್ಕದಲ್ಲಿ ಆಗಿರತಕ್ಕ ಒಂದು ಘಟನೆ ಹೇಳಿದ್ರು. ಅಲ್ಲಿ ಪೊಲೀಸ್ ರೈಡ್ ಆಯಿತು, ಅಲ್ಲಿಂದ ಒಬ್ಬರು ಮನೆಗೆ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಅವನಿಗೆ ಗೊತ್ತಾಯ್ತಿದ್ದು ಇವನು ಆವಾಗ ಮುಖ್ಯ ಶಿಕ್ಷಕ ಆಗಿದ್ರಂತೆ ಯೋಗೀಶ್ ಭಟ್ರು. ಅಲ್ಲಿ ಆ ಮನೆಯವರು ನನಗೆ ರಕ್ಷಣೆ ಮಾಡಿದ್ರು. ಆದರೆ ಏನು ಮಾಡೋಣ, ಈ ಪೊಲೀಸರು ನಾನು ಹೊರಗೆ ಬರ್ಬೇಕಿಂತ ಒಳಗೆ ಅಲ್ಲಿ ಹೊರಗಡೆ ಅವಿತು ಕೂತ್ಕೊಂಡಿದ್ರು, ಯಾರು ಹೊರಗೆ ಬರ್ತಾರೆ ಅಂತ. ಹೀಗೆಲ್ಲ ಬಹಳಷ್ಟು ನಡೀತು. ಮತ್ತು ನಮ್ಮ ಪಂಚಮಹಲ್ ಮೊಯ್ನಿ ಅಕ್ಕ ಇರಬಹುದು, ಇವರೆಲ್ಲ ಕೆಲಸ ಮಾಡಿದ್ದು ಅದೆಲ್ಲ ನಿಮ್ಗೆ ಇನ್ನೂ ಇತಿಹಾಸದ ಪುಟಗಳಲ್ಲೇ ಸಿಗುವುದಿಲ್ಲ. ಇನ್ನೊಂದು ಅನುಭವಗಳನ್ನು ಹೇಳಿಕೊಂಡು ಆಗ್ಬೇಕಷ್ಟೇ. ಇದೊಂದು ನಿಮ್ದು ಈಗ ಯೂಟ್ಯೂಬ್ನಲ್ಲೋ ಅಥವಾ ಫೇಸ್ಬುಕ್ನಲ್ಲಿ ಬಂದು ಅದೊಂದು ಡಾಕ್ಯುಮೆಂಟ್ರಿ ಆಗಿ ಯಾವತ್ತೋ ಒಬ್ರು ಅದನ್ನು ತೆಗೆದು ನೋಡುವಾಗ ಸಿಗಬಹುದೇನೋ. ಆದರೆ ನಾನು ಹೇಳಿದಂತೆ MV ಕಾಮತ್ ಅಂತ ಹೇಳಿದ್ರು, ಅವರು ಅದರಲ್ಲಿ ಲೇಖನ ಬರೆದಿದ್ರು ಎಮರ್ಜೆನ್ಸಿ ಅಂದರೆ ಏನು ಅಂತ. ಅವರೊಂದು ಹೇಳಿಕೆ ಇದೆ, ಇಟ್ ಈಸ್ ನಾಟ್ ಎ ಮೆಂಡೆಡ್, ನೋ ಅಮೆಂಡೆಡ್, ಇಟ್ ಈಸ್ ಎಂಡೆಡ್ ಆಫ್ ಕಾನ್ಸ್ಟಿಟ್ಯೂಷನ್. ಇದು ಕಾನ್ಸ್ಟಿಟ್ಯೂಷನ್ನ ಸಮಾಪ್ತಿ ಅಂತ ಆವಾಗ ಹೇಳಿದರು. ಈಗಲಾದರೂ ಎಲ್ಲ ಬಂಧುಗಳು ಇದನ್ನು ನೀವು ರಾಜಕೀಯವಾಗಿ ನೋಡಬೇಡಿ. ಯಾವುದೋ ವ್ಯಕ್ತಿ ತಪ್ಪು ಮಾಡ್ತಾರೆ. ಇದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಅಂತ ಹೇಳಿದ ಸಿನಿಮಾ ಬಂದಿದೆ, ಅದನ್ನು ನೋಡಿ. ಅದೇನೋ ಪ್ರೊಪೆಗಂಡಾ ಸಿನಿಮಾ ಏನೋ ಅಲ್ಲ, ಅದು ನೋಡಿ ಅದರಲ್ಲಿ ಯಾಕೆ ಆಯಿತು. ಅದರಲ್ಲಿ ಒಂದಷ್ಟು ಫಾರ್ ಆಗಿ ಇಂದಿರಾ ಗಾಂಧಿ ನಿಲುವು ಏನಿತ್ತು, ಯಾಕೆ ಮಿಸ್ಗೈಡ್ ಆಯಿತು ಸಂಜಯ್ ಗಾಂಧಿ ಅವರಿಂದ, ಇದೆಲ್ಲವೂ ಬಂದಿದೆ. ಹೌದು ಕೂಡ ಅದು ಆವಾಗ ನಡೆದಂಥ ಬ್ರುಟಾಲಿಟಿ, ಅದರಲ್ಲಿ ಸಂಜಯ್ ಗಾಂಧಿ ಅವರದ್ದು ಕೂಡ ಪಾತ್ರ ಇದೆ ಅನ್ನುವಂಥದ್ದು ಬಂದಿದೆ, ಇದೆಲ್ಲ ಗೊತ್ತಿರುವಂಥದ್ದು. ಆದರೆ ಇದನ್ನೆಲ್ಲ ಯಾಕೆ ನಾವು ಒಂದ್ಸತಿ ನೋಡಬೇಕು? ಸ್ವಾತಂತ್ರ್ಯ ಹೋರಾಟವನ್ನು ನಾವು ಆಹ್ಲಾದಿಸಿ ಕೇಳುತ್ತೇವೆ, ಅದರಿಂದ ಪ್ರೇರಣೆ ಪಡಿತೀವಿ. ಪ್ಲಸ್ ನಿಜವಾಗಿ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಿಸಬೇಕು ಅಂತ ಹೇಳಿ ನಿಮ್ಗೆ ಏನಾದರೂ ಅನಿಸಿದರೆ, ಯಾರಾದರೂ ಹೋರಾಟ ಮಾಡ್ತಿರಲ್ಲ ದಲಿತ ಸಂಘರ್ಷ ಸಮಿತಿ ಅಂತ ಇದನ್ನೆಲ್ಲ ಕಟ್ಕೊಂಡು, ಒಂದ್ಸತಿ ಈ ತುರ್ತು ಪರಿಸ್ಥಿತಿ ಅಂದರೆ ಹೇಗಿತ್ತು ಅಂತ ನೋಡಿದಾಗ ನನಗೆ ಪ್ರಜಾಪ್ರಭುತ್ವದ ಮೇಲೆ ಅತ್ಯಂತವಾಗಿರ್ತಕ್ಕಂಥ ಪ್ರೀತಿ ಬರುತ್ತೆ. ಅದಕ್ಕೋಸ್ಕರ ಆದರೂ ಇದನ್ನು ಒಂದ್ಸತಿ ಮೆಲುಕು ಹಾಕಿ ನೋಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಮೂವರಿಗೂ ಕೂಡ ಧನ್ಯವಾದಗಳು ಸರ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಸ್ಪೆಷಲಿ ಹಿರಿಯರಾಗಿರುವಂಥ ಮಟ್ಟಾರು ವಿಠಲ್ ಕಿನಿ ಅವರು ಕೂಡ ಈ ಹೊತ್ತಿನಲ್ಲೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಮೂವರಿಗೂ ಕೂಡ. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸ್ಪೆಷಲಿ 50 ವರ್ಷದ ಹಿಂದಿನ ಆ ಸಮಯದಲ್ಲಿ ಏನಾಗಿತ್ತು ಈ ನೆಲದಲ್ಲಿ ಅನ್ನುವಂತಹ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಈಗಲೂ ಕೂಡ ಹೇಳುವಂಥದ್ದು ಇಷ್ಟೇ, ಇನ್ನು ಮುಂದಿನ ಪೀಳಿಗೆಗೆ ಇದರ ಸತ್ಯಾಂಶ ಏನು ಅನ್ನುವಂಥದ್ದು ತಿಳಿಯಬೇಕು ಅನ್ನೋದು, ಮತ್ತು ಆಗಿನ ಸಂದರ್ಭದಲ್ಲಿ ಏನಾಗಿತ್ತು ಅನ್ನುವಂಥದ್ದನ್ನು ಅನೇಕ ವಿಚಾರಗಳನ್ನು ಅತಿಥಿಗಳು 1 by 1 ಆಗಿ ಹಂಚಿಕೊಳ್ತಾ ಹೋದರು. ಹಾಗೆಯೇ ಕಳೆದ ಬಾರಿಯೂ ಕೂಡ ನಾಗೇಶ್ ಶೆಟ್ಟಿ ಅವರು ಮತ್ತು ಮಧುಕರ್ ನಾಯಕ್ ಅವರು ಕೂಡ ಭಾಗವಹಿಸಿದರು. ಅವರು ಕೂಡ ಅವರ ಕಣ್ಣೆದುರಲ್ಲೇ ಲಾಠಿ ಏಟಿನಿಂದ ಸ್ಟೇಷನ್ನಲ್ಲೇ
ಕೊನೆ ಉಸಿರೆಳೆದಂಥ ಎಷ್ಟೋ ಜನರ ಕಥೆಗಳನ್ನು ಕೂಡ ಉಲ್ಲೇಖ ಮಾಡಿದರು. ಕಳೆದ ಬಾರಿಯ ವಿಡಿಯೋಸ್ಗಳನ್ನು ತಾವೇನಾದರೂ ಗಮನಿಸಿದರೆ ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಪೂರಕವಾದಂಥ ಅನೇಕ ಕಥೆಗಳು ಸಿಗುತ್ತೆ. ಇದೆಲ್ಲವೂ ಕೂಡ ನೈಜವಾಗಿರುವಂಥ ಘಟನೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಎಲ್ಲೋ ದಿಲ್ಲಿಯಲ್ಲಿ ಆಗಿರುವಂಥ ಘಟನೆ ಅಲ್ಲ, ಇದೇ ಮಂಗಳೂರಿನ ಹಳ್ಳಿಯಲ್ಲೂ ಕೂಡ ಆಗಿರುವಂತಹ ಚಿತ್ರಣವನ್ನು ಮಾತ್ರ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಭಾರತದಾದ್ಯಂತ ನಡೆದಂತಹ ಅನೇಕ ಘಟನೆ ಇದೆ. ಅದು ಮಧ್ಯಪ್ರದೇಶನೋ, ಗುಜರಾತೋ, ಅಥವಾ ದೆಹಲಿನೋ, ಅಥವಾ ಇಡೀ ದೇಶದಾದ್ಯಂತ ಇಂಥ ಘಟನೆ ನಡೆದಿದೆ. ಆದರೆ ನಾವಿವಾಗ ಬಿಚ್ಚಿಡ್ತಾ ಇರುವಂಥದ್ದು ಸಣ್ಣ ಒಂದು ಊರು ಮಂಗಳೂರಿನಲ್ಲಿ ಆಗಿರುವಂಥ ವಿಚಾರವನ್ನು ಮಾತ್ರ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಮತ್ತೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.